राधा माधवा कुंज बिहारी। हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, राम हरे राम राम हरे हरे, हरे कृष्णा 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 हरे हरे, जय राधा गोविंद राधे, जय राधा गोविंद राधे, जय गौरनिताय जय गौरनिताय, जय जय प्रभुपाद जय जय श्रील प्रभुपाद। हरे कृष्ण प्रभु जी धन्यवाद। हरे कृष्ण माताजी। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो नमो भगवते भगवते वासुदेवाय। ओम नमो भगवते वासुदेवाय। ओम ओम नमो भगवते भगवते वासुदेवाय। नारायणं नमस्कृत्य नारायणं नमस्कृत्य नरं चैव नरोत्तमं नरं चैव नरोत्तमं देवीं सरस्वतीं व्यासं देवी सरस्वती व्यासं ततो जयम् उदीरयेत्। ततो ततो जयमुदीरये। नष्टप्रायेषु अभद्रेषु नष्टप्रायेषु अभद्रेषु नित्यं भागवत सेवया नित्यं भागवत सेवया भगवति उत्तमश्लोके
ಭಗವತಿ ಉತ್ತಮ श्लोके ಭಕ್ತಿರ್ಭವತಿ ನೈಷ್ಟಿಕಿ. ಭಕ್ತಿರ್ಭವತಿ ನೈಷ್ಠಿಕಿ. ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 8 ಶ್ಲೋಕ 9ರಿಂದ. ಏಕದಾ ಸುರುಚೆ ಪುತ್ರಂ ಏಕದಾ ಚಿತ್ರಂ ಅಂಕಂ ಆರೋಪ್ಯ ಲಾಲಯನ್ ಉತ್ತಮಂ ನಾರುರುಕ್ಷಂತಂ उत्तमं नाररुक्षन्तम् ಧ್ರುವಂ ರಾಜಾಭ್ಯನಂದತ. ध्रुवं ರಾಜಾಭ್ಯನಂದತ. ಏಕದ ಒಂದಾನೊಂದು ಕಾಲದಲ್ಲಿ ಏಕದಾ ಒಂದಾನೊಂದು ಕಾಲದಲ್ಲಿ ಸುರುಚಿಹಿ ರಾಣಿ ಸುರುಚಿಯ ರಾಣಿ ಸುರುಚಿಯ ಪುತ್ರಂ ಮಗನನ್ನು ಪುತ್ರಂ ಮಗನನ್ನು ಅಂಕಂ ತೊಡೆಯ ಮೇಲೆ ಅಂಕಂ ತೊಡೆಯ ಮೇಲೆ ಆರೋಪ್ಯ ಇರಿಸಿಕೊಂಡು ಆರೋಗ್ಯ ಇರಿಸಿಕೊಂಡು ಲಾಲಯನ್ ಮುದ್ದಿಸುತ್ತಿರುವಾಗ ಉತ್ತಮಂ ಉತ್ತಮನನ್ನು ನ ಇಲ್ಲ ಆರು ವೃಕ್ಷಂತಂ ಮೇಲೇರಲು ಪ್ರಯತ್ನಿಸಿದ ಏಳೇರಲು ಪ್ರಯತ್ನಿಸಿದ ಧ್ರುವಂ ಧ್ರುವನನ್ನು ಧ್ರುವನನ್ನು ರಾಜ ದೊರೆಯು ರಾಜ ಅಭ್ಯನಂದತ ಸ್ವಾಗತಿಸಿದನು. ಸ್ವಾಗತಿಸಿದನು. ಅನುವಾದ: ಒಮ್ಮೆ ಉತ್ತಾನಪಾದ ರಾಜನು ಸುರುಚಿಯ ಮಗ ಉತ್ತಮನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತಟ್ಟುತ್ತಿದ್ದನು. ಧ್ರುವನು ತನ್ನ ತಂದೆಯ ತೊಡೆಯ ಮೇಲಕ್ಕೆ ಹತ್ತಿ ಕುಳಿತುಕೊಳ್ಳಬೇಕೆಂದು ಹವಣಿಸುತ್ತಿದ್ದನು. ಆದರೆ ರಾಜನು ಅವನನ್ನು ಪ್ರೀತಿಯಿಂದ ಎತ್ತಿ ಕುಳ್ಳಿರಿಸಿಕೊಳ್ಳಲಿಲ್ಲ. ಒಮ್ಮೆ ಉತ್ತಾನಪಾದ ರಾಜನು ಸುರುಚಿಯ ಮಗ ಉತ್ತಮನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತಟ್ಟುತ್ತಿದ್ದನು. ಧ್ರುವನು ತನ್ನ ತಂದೆಯ ತೊಡೆಯ ಮೇಲಕ್ಕೆ ಹತ್ತಿ ಕುಳಿತುಕೊಳ್ಳಬೇಕೆಂದು ಹವಣಿಸುತ್ತಿದ್ದನು. ಆದರೆ ರಾಜನು ಅವನನ್ನು ಪ್ರೀತಿಯಿಂದ ಎತ್ತಿ ಕುಳ್ಳಿರಿಸಿಕೊಳ್ಳಲಿಲ್ಲ. ಹತ್ತನೇದು ತಥಾ ಚಿಕೀರ್ಷಮಾಣಂ ತಂ ತಪತ್ನ್ಯಾಸ್ತನಯಂ ಧ್ರುವಂ ಸುರುಚಿ ಶೃಣ್ವತೋ ರಾಜ್ಞಃ ಸೇರ್ಷ್ಯಂ ಆಹತಿ ಗರ್ವಿತಾ. ತಥಾ ಹೀಗೆ ಚಿಕೀರ್ಷಮಾಣಂ ಮೇಲೇರಲು ಪ್ರಯತ್ನಿಸುತ್ತಿರುವ ಮಗು ಧ್ರುವನನ್ನು ತಂ ಆ ಸಪತ್ನ್ಯಾಹ ಸವತಿಯ ಸುನೀತಿ ತನಯಂ ಮಗನಾದ ಧ್ರುವಂ ಧ್ರುವನನ್ನು ಸುರುಚಿಹಿ ರಾಣಿ ಸುರುಚಿಯು ಶೃಣ್ವತಃ ಕೇಳುತ್ತಿರುವಂತೆ ರಾಜ್ಞಃ ರಾಜನು ಈರ್ಷ್ಯಂ ಅಸೂಯೆಯಿಂದ
ಈರ್ಷ್ಯ ಅಸೂಯೆಯಿಂದ ಆಹ ಹೇಳಿದಳು. ಆಹಾ ಹೇಳಿದಳು. ಅತಿ ಗರ್ವಿತ ಬಹಳ ಗರ್ವಿಷ್ಠೆಯಾದ. ಅತಿ ಅತಿ ಗರ್ವಿತ ಬಹಳ ಗರ್ವಿಷ್ಠೆಯಾದ. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದರಿಂದ. ಮಗು ಧ್ರುವನು ತಂದೆಯ ತೊಡೆಯನ್ನೇರಲು ಪ್ರಯತ್ನಿಸುತ್ತಿರುವುದನ್ನು ನೋಡಿ ಅವನ ಮಲತಾಯಿ ಸುರುಚಿಗೆ ಬಹಳ ಅಸಮಾಧಾನವಾಯಿತು. ಮಹಾಗರ್ವದಿಂದ ರಾಜನು ಕೇಳಿಸಿಕೊಳ್ಳುವಂತೆ ಅವಳು ಹೇಳತೊಡಗಿದಳು. ಮಗು ಧ್ರುವನು ಧ್ರುವನು ತಂದೆಯ ತೊಡೆಯನ್ನೇರಲು ಪ್ರಯತ್ನಿಸುತ್ತಿರುವುದನ್ನು ನೋಡಿ ತಂದೆಯ ತೊಡೆಯನ್ನೇರಲು ಪ್ರಯತ್ನಿಸುತ್ತಿರುವುದನ್ನು ನೋಡಿ ಅವನ ಮಲತಾಯಿ ಸುರುಚಿಗೆ ಅವನ ಮಲತಾಯಿ ಸುರುಚಿಗೆ ಬಹಳ ಅಸಮಾಧಾನವಾಯಿತು. ಬಹಳ ಸಮಾಧಾನವಾಯಿತು. ಮಹಾಗರ್ವದಿಂದ ಗರ್ವದಿಂದ ರಾಜನು ಕೇಳಿಸಿಕೊಳ್ಳುವಂತೆ ರಾಜನು ಕೇಳಿಸಿಕೊಳ್ಳುವಂತೆ ಅವಳು ಹೇಳತೊಡಗಿದಳು. ಅವಳು ಹೇಳತೊಡಗಿದಳು. ಯಾರ ಓದ್ತೀರಾ ಇದನ್ನ ಭಾವಾರ್ಥ? ಓದ್ಬೇಕಾ ಪ್ರಭುಜಿ? ಹರೇ ಕೃಷ್ಣ. ಓದಿ ಮಾತಾಜಿ. ಭಾವಾರ್ಥ. ಜೈ ಶ್ರೀಲ ಪ್ರಭುಪಾದ್. ರಾಜನಿಗೇನು ಉತ್ತಮ ಧ್ರುವ ಇಬ್ಬರು ಮಕ್ಕಳ ಮೇಲೂ ಸಮಾನವಾದ ಪ್ರೀತಿ ಇತ್ತು. ಆದ್ದರಿಂದ ಸಹಜವಾಗಿಯೇ ಅವನು ಉತ್ತಮನ ಹಾಗೆ ಧ್ರುವನನ್ನು ಎತ್ತಿ ತೊಡೆಯ ಮೇಲೆ ಕುಳ್ಳಿಸಿಕೊಳ್ಳಲು ಬಯಸಿದನು. ಆದರೆ ರಾಣಿ ಸುರುಚಿಯ ಮೇಲಣ ಅತಿಮೋಹದಿಂದಾಗಿ ತನ್ನ ಸಹಜ ಭಾವನೆ ಏನೇ ಇದ್ದರೂ ಧ್ರುವನನ್ನು ಪ್ರೀತಿಯಿಂದ ಸ್ವಾಗತಿಸುವುದು ಅವನಿಗೆ ಸಾಧ್ಯವಾಗಲಿಲ್ಲ. ಉತ್ತಾನಪಾದ ರಾಜನ ಮನಸ್ಸು ಸುರುಚಿಗೆ ಅರ್ಥವಾಯಿತು. ಆದ್ದರಿಂದ ಅವನು ತನ್ನ ವಿಷಯದಲ್ಲಿ ಅತಿ ಮೋಹಿತನಾಗಿದ್ದಾನೆ, ತನ್ನನ್ನು ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾನೆ ಎಂದು ಗೊತ್ತಾದರೆ ಅದನ್ನು ದುರುಪಯೋಗಪಡಿಸಿಕೊಳ್ಳಲು, ಅದರಿಂದ ಅನಗತ್ಯ ಪ್ರಯೋಜನ ಪಡೆಯಲು ಆಕೆ ಹವಣಿಸುತ್ತಾಳೆ. ಈ ಕುರುಹುಗಳು ಸ್ವಯಂಭುವ ಮನುವಿನ ಕುಟುಂಬದಂತಹ ಮೇಲ್ಮಟ್ಟದ ಸಮಾಜದಲ್ಲೂ ಕಂಡುಬರುತ್ತವೆ. ಆದ್ದರಿಂದ ಹೆಣ್ಣಿನ ಸ್ವಭಾವವು ಎಲ್ಲ ಕಡೆಯೂ ಒಂದೇ ತೆರನಾಗಿರುತ್ತದೆ ಎಂದು ಭಾವಿಸಲಾಗಿದೆ. ಹರಿ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇನ್ನೊಂದು ಓದೋಣ. ನವತ್ಸ ನೃಪತೆ ದಿಷ್ಣ್ಯಂ ಭವಾನ್ ಆರೋಢುಂ ಅರ್ಹತಿ ನ ಗೃಹೀತೋ ಮಯಾ ಯತ್ವಂ ಕುಕ್ಷಾವ್ ಅಪಿ ನೃಪಾತ್ಮಜಃ ನ ವತ್ಸ ನೃಪತೇರ್ಧಿಷ್ಣ್ಯಂ ಭವಾನ್ ಆರೋಢುಂ ಅರ್ಹತಿ ನ ಗೃಹೀತೋ ಮಯಾ ಯತ್ವಂ ಕುಕ್ಷಾವ್ ಅಪಿ ನೃಪಾತ್ಮಜಃ ನ ವತ್ಸ ನೃಪತೇರ್ಧಿಷ್ಣ್ಯಂ ಭವಾನ್ ಆರೋಢುಂ ಅರ್ಹತಿ ನ ಗೃಹೀತೋ ಮಯಾ ಯತ್ವಂ ಕುಕ್ಷಾವ್ ಅಪಿ ನೃಪಾತ್ಮಜಃ. ಶ್ಲೋಕ ಓದ್ತೀರಾ? ಯಾರು ಓದಿ? ಹರೇ ಕೃಷ್ಣ ಪ್ರಭುಜಿ. ನಾವಸ್ತಾ ಕೃಪತೆ ಕೃಷ್ಣಂ ಭಾವಾನಾರೂಢಂ ಅರ್ಹತೆ ನ ಗೃಹೀತೋ ಮಾಯಾ ಯತ್ವಂ ಕುಕ್ಷವಾಪಿ ರೂಪಾತ್ಮಜಂ. ಹರೇ ಕೃಷ್ಣ ಪ್ರಭುಜಿ. ಹರಿ ಕೃಷ್ಣ ಪ್ರಭುಜಿ. ನ ವತ್ಸ ನೃಪತೆ ದೃಶ್ಯಂ ಭವಾನಾರೋಢುಮರ್ಹತಿ ನ ಗೃಹೀತೋ ಮಯಾ ಯತ್ವಂ ಕುಕ್ಷಾವಪಿ ನೃಪಾತ್ಮಜಃ. ಹರಿ ಕೃಷ್ಣ ಪ್ರಭುಜಿ. ನ ವತ್ಸ ನೃಪತೆ ದೃಶ್ಯಂ ಭವಾನಾರೋಢುಮರ್ಹತಿ ನ ಗೃಹೀತೋ ಮಯಾ ಯತ್ವಂ ಕುಕ್ಷಾವಪಿ ನೃಪಾತ್ಮಜಃ.
ಹರೇ ಕೃಷ್ಣ ಪ್ರಭುಜಿ. ನ ವತ್ಸಾನೃಪತೇಧಿಷ್ಣ್ಯಂ ಭವಾನಾರೋಢುಮರ್ಹತಿ ನ ಗೃಹೀತೋ ಮಯಾ ಯತ್ವಂ ಕುಕ್ಷಾವಪಿ ನೃಪಾತ್ಮಜಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನವತ್ಸದ್ರಪಾದೇಶ್ಯಂ ಭವನಾರೋಢಮಾರುತಿ ನ ಗ್ರಹೀತೋ ಮಯಾ ಯತ್ವಂ ಕುಕ್ಷಾವತಿ ನೃಪಾತ್ಮಜಃ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಏಕದಾ ಸುರುಚೇ ಪುತ್ರ ಅಂಕಮಾರೋಪ್ಯ ಲಾಲಯತ್ ಉತ್ತಮಂ ನಾರುರುಕ್ಷಂತಂ ಧ್ರುವಂ ರಾಜಾಭ್ಯನಂದತ. ಹರೇ ಕೃಷ್ಣ ಪ್ರಭುಜಿ. ನ ಇಲ್ಲ. ಇಲ್ಲ. ವತ್ಸ ಪ್ರೀತಿಯ ಮಗುವೆ. ಪ್ರೀತಿಯ ನೃಪತೆ ರಾಜನ. ನೃಪತೆ ರಾಜನ. ಧಿಷ್ಣ್ಯಂ ಪೀಠವನ್ನು. ಧಿಷ್ಣ್ಯಂ ಪೀಠವನ್ನು. ಭವಾನ್ ನೀನು. ಭವಾನ್ ಆರೋಢುಂ ಏರಲು. ಏರಲು. ಅರ್ಹತಿ ಅರ್ಹನಾಗಿದ್ದೀಯೆ. ಅರ್ಹನಾಗಿದ್ದೀಯೆ. ನ ಗೃಹೀತಃ ಸ್ವೀಕರಿಸಲ್ಪಟ್ಟಿಲ್ಲ. ಸ್ವೀಕರಿಸಲ್ಪಟ್ಟಿಲ್ಲ. ಮಯ ನನ್ನಿಂದ. ನನ್ನಿಂದ. ಯತ್ ಏಕೆಂದರೆ. ಏಕೆಂದರೆ. ತ್ವಂ ನೀನು. ತ್ವಂ ನೀನು. ಕುಕ್ಷೌ ಗರ್ಭದಲ್ಲಿ. ಕುಕ್ಷೌ ಗರ್ಭದಲ್ಲಿ. ಅಪಿ ಆದರೂ. ನೃಪ ಆತ್ಮಜಃ ರಾಜಕುಮಾರನು. ರಾಜಕುಮಾರನು. ಅನುವಾದ. ರಾಣಿ ಸುರುಚಿಯು ಧ್ರುವ ಮಹಾರಾಜನಿಗೆ ಹೇಳಿದಳು, ನನ್ನ ಪ್ರೀತಿಯ ಮಗುವೆ, ನೀನು ಸಿಂಹಾಸನದ ಮೇಲಾಗಲಿ ಮಹಾರಾಜರ ತೊಡೆಯ ಮೇಲಾಗಲಿ ಕುಳಿತುಕೊಳ್ಳಲು ಅರ್ಹನಲ್ಲ. ನೀನು ಮಹಾರಾಜನ ಮಗನೇನೋ ಹೌದು, ಆದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲವಾದ್ದರಿಂದ ನಿನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಅರ್ಹತೆ ನಿನಗಿಲ್ಲ. ರಾಣಿ ಸುರುಚಿಯು ಧ್ರುವ ಮಹಾರಾಜನಿಗೆ ಹೇಳಿದಳು, ನನ್ನ ಪ್ರೀತಿಯ ಮಗುವೆ, ನೀನು ಸಿಂಹಾಸನದ ಮೇಲಾಗಲಿ ಮಹಾರಾಜರ ತೊಡೆಯ ಮೇಲಾಗಲಿ ಕುಳಿತುಕೊಳ್ಳಲು ಅರ್ಹನಲ್ಲ. ನೀನು ಮಹಾರಾಜನ ಮಗನೇನೋ ಹೌದು, ಆದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲವಾದ್ದರಿಂದ ನಿನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಅರ್ಹತೆ ನಿನಗಿಲ್ಲ. ಓದೋಣ, ಇಲ್ಲ ಸೀಕ್ವೆನ್ಸ್ ಸ್ವಲ್ಪ ಓದೋಣ. ಭಾವಾರ್ಥ. ಹೌದಿ ಮಾತಾಜಿ. ರಾಜನ ತೊಡೆಯ ಮೇಲಾಗಲಿ ಸಿಂಹಾಸನದ ಮೇಲಾಗಲಿ ಕುಳಿತುಕೊಳ್ಳಲು ರಾಜನ ಮಗನಾಗಿರುವುದಷ್ಟೇ ಅರ್ಹತೆ ಇಲ್ಲ ಎಂದು ಸುರುಚಿಯು ಅಹಂಕಾರದಿಂದ ಧ್ರುವನಿಗೆ ಹೇಳಿದಳು. ಅವನು ತನ್ನ ಗರ್ಭದಿಂದ ಜನಿಸಿದ ನಾಯೇ ಎಂಬುದನ್ನು ಆ ಹಕ್ಕು ಅವಲಂಬಿಸಿದೆ. ಆದರೆ ಧ್ರುವನು ಮಹಾರಾಜನ ಮಗನಾಗಿ ಹುಟ್ಟಿದರೂ ಬೇರೊಬ್ಬ ರಾಣಿಯ ಗರ್ಭದಿಂದ ಜನಿಸಿದವನಾದುದರಿಂದ ಅವನನ್ನು ನ್ಯಾಯಬಾಹಿರನಾದ ಮಗನೆಂದು ಪರಿಗಣಿಸಲಾಗುತ್ತದೆ ಎಂದು ಸುರುಚಿಯು ಪರೋಕ್ಷವಾಗಿ ತಿಳಿಸಿದಳು. ಹರೇ ಕೃಷ್ಣ ಪ್ರಭುಜಿ. ಓಕೆ, ಸಾರಿ, 10 ನಿಮಿಷ ಇದೆ. ಓಕೆ, ಕರೆಕ್ಟ್. ಓಕೆ, ಇನ್ನೊಂದು ಓದೋಣ. ಬಾಲೋಸಿ ಬತನಾತ್ಮಾನಂ ಅನ್ಯ ಸ್ತ್ರೀ ಗರ್ಭ ಸಂಭೃತಂ
ಅನ್ಯ ಸಂಭೃತಂ ಸಂಭೃತಂ ನೂನಂ ವೇದ ಭವಾನ್ಯಸ್ಯ ನೂನಂ ವೇದ ದುರ್ಲಭೆ ಅರ್ಥೆ ಮನೋರಥಃ. ದುರ್ಲಭೆ ಅರ್ಥೇ ಮನೋರಥಃ. ಬಾಲಃ ಶಿಶುವು ಬಾಲಃ ಹಸಿ ಆಗಿದ್ದೀಯೆ. ಹಸಿ ಆಗಿದೆಯೇ. ಬತ ಹಾಗಿದ್ದರೂ ಬತ ಆಗಿದ್ದರೂ ನ ಇಲ್ಲ. ನ ಇಲ್ಲ. ಇಲ್ಲ. ಆತ್ಮಾನಂ ನನ್ನ. ನನ್ನ. ಅನ್ಯ ಬೇರೆ. ಅನ್ಯ ಬೇರೆ. ಬೇರೆ. ಸ್ತ್ರೀ ಹೆಂಗಸಿನ. ಸ್ತ್ರೀ ಹೆಂಗಸಿನ ಗರ್ಭ ಗರ್ಭದಲ್ಲಿ. ಗರ್ಭದಲ್ಲಿ. ಸಂಭೃತಂ ಹುಟ್ಟಿದವನು. ಸಂಭೃತಂ ಹುಟ್ಟಿದವನು. ನೂನಂ ಹಾಗೆ. ನೂನಂ ಹಾಗೆ. ಹಾಗೆ ವೇದ ತಿಳಿಯಲು ಯತ್ನಿಸು. ವೇದ ತಿಳಿಯಲು ಭವಾನ್ ನೀನು. ನೀನು ಯಸ್ಯ ಯಾವುದರ. ಯಾವುದರ ದುರ್ಲಭೆ ಪಡೆಯಲಾಗದ. ಪಡೆಯಲಾಗದ ಅರ್ಥೆ ವಿಚಾರದಲ್ಲಿ. ವಿಚಾರದಲ್ಲಿ ಮನಃರಥಃ ಅಪೇಕ್ಷಿಸುವವನು. ಮನಃರಥಃ ಅಪೇಕ್ಷಿಸುವವನು. ಅನುವಾದ: ನನ್ನ ಪ್ರೀತಿಯ ಮಗುವೆ, ನೀನು ನನ್ನ ಗರ್ಭದಿಂದ ಜನಿಸಲಿಲ್ಲ, ಬೇರೊಬ್ಬ ಹೆಂಗಸಿನ ಗರ್ಭದಿಂದ ಹುಟ್ಟಿದೆ ಎಂಬುದು ನಿನಗೆ ಗೊತ್ತಿಲ್ಲ. ಆದ್ದರಿಂದ ನಿನ್ನ ಪ್ರಯತ್ನವು ವಿಫಲವಾಗುತ್ತದೆ ಎನ್ನುವುದನ್ನು ನೀನೀಗ ತಿಳಿದುಕೊಳ್ಳಬೇಕು. ಪೂರೈಸಲು ಸಾಧ್ಯವಿಲ್ಲದ ಒಂದು ಆಸೆಯನ್ನು ಪೂರೈಸಿಕೊಳ್ಳಲು ನೀನೀಗ ಪ್ರಯತ್ನಿಸುತ್ತಿದ್ದೀಯೇ. ನನ್ನ ಪ್ರೀತಿಯ ಮಗುವೇ, ನೀನು ನನ್ನ ಗರ್ಭದಿಂದ ಜನಿಸಲಿಲ್ಲ, ನನ್ನ ಗರ್ಭದಿಂದ ಜನಿಸಲಿಲ್ಲ, ಬೇರೊಬ್ಬ ಹೆಂಗಸಿನ ಗರ್ಭದಿಂದ ಹುಟ್ಟಿದೆ ಬೇರೊಬ್ಬ ಹೆಂಗಸಿನ ಗರ್ಭದಿಂದ ಹುಟ್ಟಿದೆ ಎಂಬುದು ನಿನಗೆ ಗೊತ್ತಿಲ್ಲ. ಎಂಬುದು ನಿನಗೆ ಗೊತ್ತಿಲ್ಲ. ಆದ್ದರಿಂದ ನಿನ್ನ ಪ್ರಯತ್ನವು ವಿಫಲವಾಗುತ್ತದೆ ಆದ್ದರಿಂದ ನನ್ನ ಪ್ರಯತ್ನವು ವಿಫಲವಾಗುತ್ತದೆ ಎನ್ನುವುದನ್ನು ನೀನೀಗ ತಿಳಿದುಕೊಳ್ಳಬೇಕು. ನೀನೀಗ ತಿಳಿದುಕೊಳ್ಳಬೇಕು. ಪೂರೈಸಲು ಸಾಧ್ಯವಿಲ್ಲದ ಒಂದು ಆಸೆಯನ್ನು ಪೂರೈಸಲು ಸಾಧ್ಯವಿಲ್ಲದ ಒಂದು ಆಸೆಯನ್ನು ಪೂರೈಸಿಕೊಳ್ಳಲು ನೀನೀಗ ಪ್ರಯತ್ನಿಸುತ್ತಿದ್ದೀಯೇ. ಲಾಸ್ಟ್ ಇದೆ ಅವ್ರ ಮಾತು, ಅದು ಮುಗಿಸ್. ಓಕೆ, ಭಾವಾರ್ಥ ಓದಿ. ಇನ್ನೊಬ್ಬರು ಯಾರಾದ್ರು. ಭಾವಾರ್ಥ: ಪುಟ್ಟ ಮಗುವಾದ ಧ್ರುವನಿಗೆ ಸಹಜವಾಗಿಯೇ ತಂದೆಯ ಮೇಲೆ ಪ್ರೀತಿ. ತನ್ನ ಇಬ್ಬರು ತಾಯಿಯರ ನಡುವೆ ಭೇದವಿದ್ದಿತೆಂದು ಅವನಿಗೆ ತಿಳಿದಿರಲಿಲ್ಲ. ಈ ಭೇದವನ್ನು ರಾಣಿ ಸುರುಚಿಯು ತೋರಿಸಿಕೊಟ್ಟಳು. ಮಗುವಾದ್ದರಿಂದ ಇಬ್ಬರೂ ರಾಣಿಯರ ನಡುವೆ ವ್ಯತ್ಯಾಸವಿದೆ ಎಂಬುದು ಅವನಿಗೆ ತಿಳಿದಿಲ್ಲ ಎಂದು ಹೇಳಿದಳು. ಸುರುಚಿಯ ದುರಹಂಕಾರದಿಂದ ಮೂಡಿಬಂದ ಇನ್ನೊಂದು ಮಾತು ಇದು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ತಪಸಾರಾಧ್ಯ ಪುರುಷಂ ತಪಸಾರಾಧ್ಯ ಪುರುಷಂ ಅಸ್ಯೈವಾನುಗ್ರಹೇಣ ಮೇ ಅನುಗ್ರಹೇಣ ಮೇ ಗರ್ಭೆ ತ್ವಂ ಸಾಧಯಾತ್ಮಾನಂ ಸಾಧಯಾತ್ಮಾನಂ ಯದೀಚ್ಛಸಿ ನೃಪಾಸನಂ. ಯದೀಚ್ಛಸಿ ನೃಪಾಸನಂ. ಇದರದ್ದು ನಾನು ಫೋಟೋ ತೆಗೆದಿಲ್ಲ ಇವತ್ತು. ಓಕೆ, ನಾನೇ ಓದ್ತೀನಿ ಇದನ್ನ. ಅಂದ್ರೆ
ಬಾಲ ಓಕೆ ಇದಾಯ್ತಿದೆ 13. ತಪಸ್ಸಿನಿಂದ. ತಪಸ್ಸಿನಿಂದ. ಆರಾಧ್ಯ ತೃಪ್ತಿಪಡಿಸಿ. ಆರಾಧ್ಯ ತೃಪ್ತಿಪಡಿಸಿ. ಪುರುಷಂ ದೇವೋತ್ತಮ ಪರಮಪುರುಷನನ್ನು. ಪುರುಷಂ ದೇವೋತ್ತಮ ಪರಮ ಪುರುಷನನ್ನು. ತಸ್ಯ ಅವನ. ತಸ್ಯ ಅವನ. ಏವ ಮಾತ್ರ. ಏವ ಮಾತ್ರ. ಅನುಗ್ರಹೇಣ ಅನುಗ್ರಹದಿಂದ. ಅನುಗ್ರಹೇಣ ಅನುಗ್ರಹದಿಂದ. ಮೇ ನನ್ನ. ಮೇಲೆ ನನ್ನ. ಗರ್ಭೆ ಗರ್ಭದಲ್ಲಿ. ಗರ್ಭದಲ್ಲಿ. ತ್ವಂ ನೀನು. ನೀನು. ಸಾಧಯ ಸ್ಥಳವನ್ನು ಸಾಧಿಸು. ಸ್ಥಳವನ್ನು ಸಾಧಿಸು. ಆತ್ಮಾನಂ ನೀನು. ಆತ್ಮಾನಂ ನೀನು. ಯದಿ ಇಚ್ಛಸಿ. ಯದಿ ಇಚ್ಛಸಿ. ಅಪೇಕ್ಷಿಸುವೆಯಾದರೆ. ಅಪೇಕ್ಷಿಸುವೆಯಾದರೆ. ನೃಪಾಸನಂ ರಾಜಸಿಂಹಾಸನವನ್ನು. ನೃಪಾಸನಂ ರಾಜಸಿಂಹಾಸನವನ್ನು. ರಾಜನ ಸಿಂಹಾಸನವನ್ನು ಹತ್ತಬೇಕೆಂದು ಇಷ್ಟಪಡುವೆಯಾದ ಪಕ್ಷದಲ್ಲಿ ಅದಕ್ಕಾಗಿ ನೀನು ಉಗ್ರವಾದ ತಪಸ್ಸನ್ನು ಮಾಡಬೇಕಾಗುತ್ತದೆ. ಮೊದಲು ದೇವೋತ್ತಮ ಪರಮಪುರುಷನನ್ನು ಮೆಚ್ಚಿಸಬೇಕು. ಆಮೇಲೆ ಅವನ ಅನುಗ್ರಹವನ್ನು ಪಡೆದು ಮುಂದಿನ ಜನ್ಮದಲ್ಲಿ ನನ್ನ ಗರ್ಭದಿಂದ ಹುಟ್ಟಿ ಬರಬೇಕು. ರಾಜನ ಸಿಂಹಾಸನವನ್ನು ಹತ್ತಬೇಕೆಂದು ಇಷ್ಟಪಡುವೆಯಾದ ಪಕ್ಷದಲ್ಲಿ ಅದಕ್ಕಾಗಿ ನೀನು ಉಗ್ರವಾದ ತಪಸ್ಸನ್ನು ಮಾಡಬೇಕಾಗುತ್ತದೆ. ಮೊದಲು ದೇವೋತ್ತಮ ಪರಮಪುರುಷನನ್ನು ಮೆಚ್ಚಿಸಬೇಕು. ಮೆಚ್ಚಿಸಬೇಕು. ಆಮೇಲೆ ಅವನ ಅನುಗ್ರಹವನ್ನು ಪಡೆದು ಮುಂದಿನ ಜನ್ಮದಲ್ಲಿ ನನ್ನ ಗರ್ಭದಿಂದ ಹುಟ್ಟಿ ಬರಬೇಕು. ಹುಟ್ಟಿ ಬರಬೇಕು. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಸುರುಚಿಗೆ ಧ್ರುವ ಮಹಾರಾಜನನ್ನು ಕುರಿತು ಎಷ್ಟು ಹೊಟ್ಟೆ ಕಿಚ್ಚು ಇದ್ದಿತೆಂದರೆ ಅವನು ಪ್ರಸ್ತುತ ದೇಹವನ್ನು ಬದಲಾಯಿಸಿಕೊಳ್ಳಬೇಕೆಂದು ಪರೋಕ್ಷವಾಗಿ ಹೇಳಿದಳು. ಅವಳ ಪ್ರಕಾರ ಮೊದಲು ಧ್ರುವನು ಸಾಯಬೇಕು, ಆಮೇಲೆ ತನ್ನ ಗರ್ಭದಲ್ಲಿ ಬೇರೊಂದು ದೇಹವನ್ನು ಧರಿಸಿ ಹುಟ್ಟಬೇಕು. ಆಗ ಮಾತ್ರವೇ ತಂದೆಯ ಸಿಂಹಾಸನವನ್ನು ಹತ್ತುವುದು ಧ್ರುವನಿಗೆ ಸಾಧ್ಯವಾಗುತ್ತದೆ. ಉಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಧ್ರುವ ಮಹಾರಾಜನ ಚರಿತ್ರೆ ಈಗ ಆರಂಭ ಆಗ್ತಾ ಇದೆ. ಸೊ ನಾವು ಕೇಳಿದ್ದ ಧ್ರುವ ಮಹಾರಾಜರು ಮಹಾರಾಜ್ ಉತ್ತನಪಾದರ ಹಿರಿಯ ರಾಣಿ ಸುನೀತಿ, ಸೊ ಅವರ ಮಗ. ಸೊ ಉತ್ತನಪಾದರು ಮನು, ಸ್ವಯಂಭವ ಮನು ಅವರ ಮಗ, ಬ್ರಹ್ಮದೇವರ ಮೊಮ್ಮಗ. ಸೊ ಈಗ ಧ್ರುವ ಮಹಾರಾಜ ಹಾಗೆ ಬ್ರಹ್ಮದೇವರಿಗೆ ಮರಿಮೊಮ್ಮಗ ಆಗ್ಬೇಕು, ಗ್ರೇಟ್ ಗ್ರ್ಯಾಂಡ್ ಸನ್. ಸೊ ಅವರ ಮಲತಾಯಿ ಸುರುಚಿ, ಸೊ ಸುರುಚಿಯ ಮಗ ಉತ್ತಮ. ಸೊ ಒಂದು ದಿವಸ ಇಲ್ಲಿ ಹೇಳ್ತಾ ಇದ್ದಾರೆ, ಧ್ರುವ ಮಹಾರಾಜರು
ಅರಮನೆಯಲ್ಲಿ ಸಿಂಹಾಸನದ ಮೇಲೆ ಮಹಾರಾಜ ಉತ್ತಾನಪಾದ ಕೂತಿದ್ದಾರೆ. ಅವರ ಮೇಲೆ ಅವರ ಕಿರಿಯ ರಾಣಿಯ ಮಗ ಉತ್ತಮ ಕೂಡ ಕೂತಿದ್ದಾರೆ. ಇವರು ಅವರನ್ನ ತಟ್ಟುತ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮಗುಗೆ ನಾವು ಮುದ್ದು ಮಾಡೋದು ಮತ್ತೆ ಅವ್ರನ್ನ ಇದು ಮಾಡೋದು ಅಂದ್ರೆ ಅವ್ರಿಗೆ ಇದು ಮಾಡ್ತೇವೆ ಮಾಡ್ತಾ ಇದ್ದಾರೆ ಅವರು. ಸೊ ಅಲ್ಲಿ ಪ್ರವೇಶಿಸಿದರು ಮಹಾರಾಜ ಧ್ರುವ, ಪುಟ್ಟ ಬಾಲಕ ಧ್ರುವ ಯುವರಾಜ. ಆದರೆ ಸಹಜ ನನ್ನ ತಮ್ಮನನ್ನು ನನ್ನ ತಂದೆ ತೊಡೆ ಮೇಲೆ ಕುಳಿರಿಸಿಕೊಂಡಿದ್ದಾರೆ. ಸೊ ಇನ್ನೊಂದು ತೊಡೆ ಇದೆ. ಸೊ ಧ್ರುವ ಮಹಾರಾಜರು ಸಹಜವಾಗಿ ಬಂದು ಅವ್ರ ತಂದೆ ಮೇಲೆ ಅವರು ಕೂಡ ಕುತ್ಕೊಳ್ಬೇಕು. ಸೊ ಇಲ್ಲಿ ಹೇಳ್ತಾರೆ ಮಹಾರಾಜ ಉತ್ತಾನಪಾದರಿಗೆ ಇಬ್ಬರ ಮೇಲೂ ಕೂಡ ಒಂದೇ ಇದಿತ್ತು, ಇಬ್ಬರು ಮಕ್ಕಳೇ. ಸೊ ಹಾಗೆ ಇಬ್ಬರು ಮೇಲೆ ಸಮವಾದ ಒಂದು ವಾತ್ಸಲ್ಯ ಪ್ರೀತಿ ಇತ್ತು ಅವರಿಗೆ. ಆದರೆ ಅವರ ಹೆಂಡತಿಯರ ಮೇಲೆ ಅವರಿಗೆ ಸಮವಾದ ಪ್ರೀತಿ ಇಲ್ಲ. ಇಲ್ಲಿ ಬಂದದ್ದು ಪ್ರಾಬ್ಲಮ್. ಮಕ್ಕಳ ಮೇಲೇನೋ ಸಮವಾದ ಇದಿದೆ, ಅದೇ ಹೆಂಡತಿಯರು, ಒಬ್ಬ ಹೆಂಡತಿ ಹಿರಿಯ ಹೆಂಡತಿ ಸುನೀತಿ, ಕಿರಿಯ ಹೆಂಡತಿ ಸುರುಚಿ. ಸೊ ಅವ್ರಿಗೆ ಸುರುಚಿ ಅವ್ರಿಗೆ ಅತಿ ವ್ಯಾಮೋಹ ಪ್ರೀತಿ. ಸುನೀತಿ ಬಹಳ ಏನೋ ಅವ್ರಿಗೆ ಅವ್ರ ಬಗ್ಗೆಗೆ ಇದಿಲ್ಲ ಅವ್ರಿಗೆ. ಸೊ ಮತ್ತೆ ಸುನೀತಿ ಅವ್ರ ಮಾತಿನಿಂದ ಕೇಳ್ತೇವೆ. ಸೊ ನನಗೆ ಅವ್ರು ಹೇಳ್ತಾರೆ, ಒಂದು ದಾಸಿಯ ರೀತಿಯಲ್ಲೂ ನಾನು ನೋಡ್ತಾ ಇಲ್ಲ ನಿಮ್ಮ ತಂದೆ ಅಂತ ಕೂಡ ಹೇಳ್ತಾರೆ ಧ್ರುವನಿಗೆ. ಆದರೆ ಮೋಸ್ಟ್ಲಿ ಅವರು ಅದನ್ನ ವ್ಯಕ್ತಪಡಿಸ್ಕೊಂಡಿರೋದಿಲ್ಲ. ಸೊ ಧ್ರುವನಿಗೆ ಗೊತ್ತಿಲ್ಲ ಧ್ರುವನಿಗೆ. ಸೊ ನನ್ನ ತಾಯಿ, ನನ್ನ ಮಲತಾಯಿ ಇಬ್ಬರು ಕೂಡ ರಾಣಿಯರೇ. ಸೊ ಇಬ್ಬರು ನನ್ನ ಈ ಭೇದ ಭಾವವನ್ನು ಗೊತ್ತಿಲ್ಲ. ಸೊ ಮಕ್ಕಳಿಗೆ ಆಕ್ಚುಲಿ ಗೊತ್ತಿರೋದಿಲ್ಲ. ಮಕ್ಕಳಿಗೆ ಅವರು ಆ ವಯಸ್ಸಿನಲ್ಲಿ ತುಂಬಾ ಏನ್ ಹೇಳ್ತೇವೆ ನಾವು, ಇನ್ನೋಸೆನ್ಸ್ ಇರುತ್ತೆ ಅವ್ರಿಗೆ. ಸೊ ಆದ್ರೆ ದೊಡ್ಡವರಾಗ್ತಾ ಇದೆಲ್ಲ ಬರುತ್ತೆ ನಮಗೆ ಇವರಂದ್ರೆ ಇಷ್ಟ ಇಲ್ಲ. ಸೊ ಪಕ್ಷಪಾತ ಸ್ವಭಾವ ಇದೆಲ್ಲ, ದ್ವೇಷ, ಅಸೂಯೆ ಎಲ್ಲ ಒಂದೊಂದು ಬೆಳೀತಾ ಬರುತ್ತೆ. ಸೊ ಧ್ರುವನಿಗೆ ಎಷ್ಟು ಚಿಕ್ಕ ವಯಸ್ಸಂದ್ರೆ ಅದು ಗೊತ್ತೂ ಇಲ್ಲ ಅವ್ರಿಗೆ. ಈ ತರ ಇದೆ ರಾಜಕೀಯ ನಡೆಯುತ್ತೆ, ಈ ತರ ನನ್ನ ಮಲತಾಯಿ ಹೆಚ್ಚು, ನನ್ನ ತಂದೆಗೆ ನನ್ನ ತಾಯಿ ಮೇಲೆ ಅಷ್ಟು ಇದಿಲ್ಲ. ಸೊ ಇದೆಲ್ಲಾನು ಕೂಡ ಗೊತ್ತಿಲ್ಲ ಅವ್ರಿಗೆ. ಸೊ ಎನಿವೆ ಹೇಳೋದು, ಇದು ವೈದಿಕ ಕಾಲದಲ್ಲಿ ಇದೆ ಇದು. ಯಾಕಂದ್ರೆ ಹೆಂಗಸರ ಜನಸಂಖ್ಯೆ ಹೆಚ್ಚಿದೆ. ಸೊ ಎಲ್ಲ ಯಾವ ಜೀವ ಜಂತುಗಳು ನೋಡಿದ್ರು ಅದು ಆ ರೀತಿಯೇ ಭಗವಂತನು ಮಾಡಿರೋದು. ಪರ್ಟಿಕ್ಯುಲರ್ ಭೌತಿಕ ಜಗತ್ತಿನಲ್ಲಿ ಅದು ಪೀಳಿಗೆ ಮುಂದುವರೆದು ಹೋಗ್ಬೇಕದು. ಪ್ರತಿಯೊಬ್ಬರಿಗೂ ಅವಕಾಶ ಸಿಗ್ಬೇಕು ತಮ್ಮ ಪ್ರಭುತ್ವದ ಇಚ್ಛೆಯನ್ನು ಪೂರೈಕೆ ಮಾಡ್ಲಿಕ್ಕೆ, ಮತ್ತೆ ಅದನ್ನೆಲ್ಲ ತೀರಿಸ್ಕೊಂಡು ಕೊನೆಗೆ ಜೀವನದ ಗುರಿಯಾದ ತಮ್ಮ ಅರಿವು, ಭಗವಂತನ ಅರಿವು. ಸೊ ಇದಕ್ಕೆ ಒಂದು ಅವಕಾಶ ಮಾಡ್ಲಿಕ್ಕೆ ಭಗವಂತ ಮತ್ತೆ ಜನ್ಮದ ಮೂಲಕ ನಮಗೆ ದೇಹಗಳು ಕೊಡ್ತಾ, ಹೊಸ ದೇಹಗಳು ಕೊಡ್ತಾ ನಮಗೆ ಅವಕಾಶ ಮಾಡ್ತಾರೆ. ಸೊ ಹೆಣ್ಣಿನ ಇದೇ ಪ್ರಮಾಣ ಹೆಚ್ಚು ಇದರಲ್ಲಿ, ಜನಸಂಖ್ಯೆಯಲ್ಲಿ. ಹಾಗಾಗಿ ಮನುಷ್ಯರ ಇದ್ರಲ್ಲಿ ಕೂಡ ಇದರಲ್ಲಿ ಅವರ ಸಂಖ್ಯೆ ಹೆಚ್ಚಿರುತ್ತೆ, ನ್ಯಾಚುರಲ್ ಆಗಿ, ಸಹಜವಾಗ. ಆರ್ಟಿಫಿಷಿಯಲ್ ಆಗಿ ಇವತ್ತು ಏನ್ ಮಾಡ್ತಾರೆ, ಒಂದೊಂದು ಕಡೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಈಗ. ಇಲ್ಲಾಂದ್ರೆ ಒಂದು ಸಮಯದಲ್ಲಿ ಇದು ವಿಜ್ಞಾನದ ಪ್ರಗತಿಯನ್ನು ಉಪಯೋಗಿಸ್ಕೊಂಡು ಅವರು, ನೀವು ವೈದ್ಯರ ಹತ್ರ ಹೋದ್ರೆ ವೈದ್ಯರಿಗೆ ಗೊತ್ತಾಗ್ಬಿಡುತ್ತೆ, ಅವ್ರು ಸ್ಕ್ಯಾನ್ ಮಾಡ್ತಾರೆ. ವೈದ್ಯರಂತಾನೆ ಅಲ್ಲ, ನಮ್ಮ ವೈದ್ಯಕೀಯದಲ್ಲೂ ಕೂಡ ಇದೆ. ಅದು ಗಂಡು ಮಗು ಆಗಿದ್ರೆ ಅದು ಈಚರ ಅದರ ಚಲನೆ ಇರುತ್ತೆ, ಹೆಣ್ಣು ಮಗು ಆಗಿದ್ರೆ ಅದು ತಾಯಿ ಗರ್ಭದಲ್ಲಿ ಈ ತರ ಚಲನೆ ಇದೆ. ಅದೆಲ್ಲ ಇದೆ, ವೈದಿಕ ಶಾಸ್ತ್ರದಲ್ಲಿ ಕೂಡ ಇದೆ. ಆದ್ರೆ ಇದನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ ಅಷ್ಟೇ. ಈ ವೈದಿಕ ಶಾಸ್ತ್ರದ ಈ ಆಯುರ್ವೇದ ಇದರ ಕಳ್ಕೊಂಡ್ಬಿಟ್ಟಿದ್ದೇವೆ. ಇಲ್ಲಾಂದ್ರೆ ಇದೆ, ವಿವರಣೆ ಇದೆ. ಸೊ ನೀವು ಇವತ್ತು ಡಾಕ್ಟರ್ಗಳು ನೀವು ಹೋದ್ರೆ, ಗೈನಕಾಲಜಿಸ್ಟ್, ಅಬ್ಸ್ಟೆಟ್ರಿಷಿಯನ್, ಅವ್ರು ನಿಮ್ಗೆ ಸ್ಕ್ಯಾನಿಂಗ್ ಮಾಡಿ ಹೇಳ್ಬಿಡ್ತಾರೆ. ಹೇಳ್ಬೋದು ಅವರು, ಅದೇ ಹೇಳೋದಿಲ್ಲ. ಯಾಕಂದ್ರೆ ಕಾನೂನಿದೆ, ಕಾನೂನು ಪ್ರಕಾರವಾಗಿ ಅವ್ರು ಹೇಳ್ಬಾರ್ದು ಅಂತ ಕ್ರಮಬದ್ಧ ಇದೆ. ಯಾಕಂದ್ರೆ ಅದನ್ನ ದುರುಪಯೋಗ ಆಯ್ತು. ಅದು ಒಂದು ಸಮಯದಲ್ಲಿ ಜನರು ತಿಳಿದಿದ್ದೆ, ಹೆಣ್ಣು ಮಗು ಇಲ್ಲ ಗಂಡು ಮಗು. ಸ್ವಲ್ಪ ಹೆಚ್ಚಾಗಿ ಗಂಡು ಮಗು ಹಿಂದೆ. ಈಗ ಜನರು ಅಟ್ಲೀಸ್ಟ್ ಈಗ ಚೇಂಜ್ ಆಗಿದೆ, ಬಹಳ ಬದಲಾವಣೆ ಆಗಿದೆ. ಇಲ್ಲಾಂದ್ರೆ ಒಂದು ಸಮಯದಲ್ಲಿ ಹೆಣ್ಣು ಮಗು ಅಂದ್ರೆ ವೈದಿಕ ಕಾಲದಲ್ಲಿ ಅವರಿಗೆ ಇಷ್ಟು ವರದಕ್ಷಿಣೆ ಕೊಡ್ಬೇಕು, ಇನ್ನೊಂದು ಈ ರೀತಿ ಏನೇನೋ ಈ ತರ ಚಿಕ್ಕ ಬುದ್ಧಿಯಿಂದ, ಚಿಕ್ಕ ಅನಿಸಿಕೆಗಳಿಂದ ಸೊ ಜನರು ಬೇಡ ಗಂಡು ಮಕ್ಕಳಂದ್ರೆ ನಾವು ಇನ್ನೊಂದು ರೀತಿ. ಸೊ ಆ ರೀತಿಯೆಲ್ಲ ಯೋಚನೆ ಮಾಡಿ ಅವರವರ ಶಿಶು ಹತ್ಯೆ ಮಾಡೋದು, ಆ ರೀತಿ ಎಲ್ಲ ಆಯ್ತು ಇದು. ಸೊ ಹಾಗಾಗಿ ಕಾನೂನು ಕೂಡ ಈಗ ಬಂದದ್ದು. ಈಗ ಇದು ಹೇಳ್ಬಾರ್ದು, ಯಾವ ಮಗು ಅಂತ ಕೂಡ ಹೇಳ್ಬಾರ್ದು ಅಂತ ಕಾನೂನು.
ಕೆಲವು ಜನ. ಸೊ ಇದು ಇದೆ. ಹಾಗಾಗಿ ವೈದಿಕ ಕಾಲದಲ್ಲಿ ಗಂಡಸರು ಒಂದಕ್ಕಿಂತ ಹೆಚ್ಚು ಹೆಂಗಸರನ್ನು ಹೆಂಡತಿಯಾಗಿ ಮಡದಿಯಾಗಿ ಸ್ವೀಕರಿಸಬಹುದು. ಪಾಲಿಗಮಿ ಅಂತೇನಿದೆ ಅದಿದೆ, ಅದು ನಮ್ಮ ವೈದಿಕ ಸನಾತನ ಧರ್ಮದಲ್ಲಿ ಇದೆ. ಅದು ವೈದಿಕ ಸನಾತನ ಧರ್ಮ ಅಂತಲ್ಲ, ಎಲ್ಲ ಕಡೆ ಕೂಡ ಇತ್ತು. ಯಾವ ಧರ್ಮದಲ್ಲೂ ಕೂಡ ಆ ರೀತಿಯಲ್ಲಿ ಇವತ್ತಿನ ಇಸ್ಲಾಂ ಕ್ರಿಶ್ಚಿಯನ್ ಇದೆಲ್ಲ ಕಡೆ ಇತ್ತು. ಆದರೆ ಕಲಿಯುಗದಲ್ಲಿ ಏನಾಗ್ತಾ ಇದೆ, ಆ ರೀತಿಯ ಒಂದು ಕೆಪಾಸಿಟಿ ಇಲ್ಲ ಅಂದ್ರೆ ಆ ರೀತಿಯ ಪಕ್ಷಪಾತ ಭಾವನೆ ಇಲ್ಲ ನೋಡೋ ಕೆಪಾಸಿಟಿ. ಅದೊಂದು ಹಾಗಾಗಿರೋದ್ರಿಂದ ಅದು ಸರಿಯಲ್ಲ. ಇಲ್ಲ ಆಕ್ಚುಲಿ ಏನು ಅಂದ್ರೆ ಆ ತರ ಒಂದು ಕೆಪಾಸಿಟಿ ಅರ್ಹತೆ ಇದ್ರೆ ಅವಾಗ ಅದು ಶಾಸ್ತ್ರದ ಪ್ರಕಾರ ಅದು ಅಲೌ. ಅದು ದಶರಥ ಮಹಾರಾಜ ಕೇಳ್ತೇವೆ ನಾವು. ದಶರಥ ಮಹಾರಾಜರ ಮಕ್ಕಳ ಹೆಂಡತಿಯರು ಸುಮಿತ್ರಾ, ಯಾರವ್ರ ಹೆಸರುಗಳು, ಕೌಸಲ್ಯ, ಕೈಕೇಯಿ. ಸೊ ಅದಿದೆ. ಆದ್ರೆ ಕೈಕೇಯಿಯಲ್ಲೂ ಕೂಡ ನೋಡ್ತೇವೆ, ಕೈಕೇಯಿ ಕೂಡ ಒಂದು ಸಮಯದಲ್ಲಿ ಅವರು ಅದನ್ನ ದುರುಪಯೋಗ ಮಾಡ್ಕೊಂಡ್ರು. ಸೊ ಇದಿದೆ ಈ ರೀತಿ. ಎನಿವೆ ಅದು ಒಂದು ಬೇರೆ ತರ. ಅದು ದಶರಥ ಮಹಾರಾಜ ಅವರಿಗೆ ಒಂದು ಇದು ಕೊಟ್ಟಿರ್ತಾನೆ, ವರ ಕೊಟ್ಟಿರ್ತಾನೆ. ಆ ವರ ಕೊಟ್ಟಿರೋದ್ರಿಂದ ಅವರು ಅದನ್ನ ದುರುಪಯೋಗ ಮಾಡ್ಕೊಳ್ತಾರೆ. ಸೊ ಪಾಂಡು ಮಹಾರಾಜರಿಗೆ ಕುಂತಿದೇವಿ ಮಾದರೆ. ವಸುದೇವ ಕೃಷ್ಣನ ತಂದೆ, ಅವರಿಗೆ 16 ರಾಣಿಯರು ಅಂತ ಕೇಳ್ತೀವಿ ನಾವು. ಅದು ಕೃಷ್ಣನೇ ಪರಮಪುರುಷನು, ದೇವೋತ್ತಮ ಪರಮಪುರುಷನು, 16,108. ಸೊ ಅದನ್ನ ಕೃಷ್ಣ ಮಾಡಿದ್ರು ಅಂತ ಈಗ ನಾವು ಅನುಕರಣೆ ಮಾಡೋದಂತಲ್ಲ. ಆದ್ರೆ ಕಲಿಯುಗದಲ್ಲಿ ರಾಮನ ಇದು ಬೆಸ್ಟ್. ರಾಮ, ಸೀತಾದೇವಿ ಅಷ್ಟೇ. ಇನ್ಯಾರು ಐಕಪತ್ನಿ ವ್ರತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹಾಗೆ ಅದು ಕಲಿಯುಗದಲ್ಲಿ ಇದೆ. ಸೊ ಈ ಕಾನೂನಿನ ಪ್ರಕಾರ ಇದು ಆಗಿದೆ. ಯಾಕಂದ್ರೆ ಹಿಂದೆ ಇದ್ರ ತರ ಆ ಕೆಪಾಸಿಟಿ, ಆ ಅರ್ಹತೆ ಇಲ್ಲ. ಸೊ ಇಲ್ಲಿ ಹೇಳ್ತಾ ಇರೋದು ಇಂಥ ಒಂದು ದೊಡ್ಡ ವಂಶ, ಮನುವಿನ ವಂಶ. ಇವರು ಉತ್ಥಾನಪಾದರ ಸಾಮಾನ್ಯ ಅಲ್ಲ. ಸೊ ಒಂದ್ ಕಡೆ ವಿವರಣೆ ಬರುತ್ತೆ. ಏನ್ ಬರುತ್ತೆ? ಪ್ರಿಯವೃತ್ತ ಉತ್ಥಾನಪಾದ ರಾಜರ್ಷೇ ಅಂತ. ರಾಜರ್ಷಿ. ಸೊ ಇವರಿಬ್ಬರು ರಾಜರ್ಷಿಗಳು. ಸೊ ನಂತರ ಕೂಡ ಏನೋ ಒಂದು ಸಮಯದಲ್ಲಿ ಇವ್ರದ್ದು ಆ ರೀತಿ ಅವರ ಒಂದು ಮೋಹ ಒಂದಿದು ಅವರು ಇದಾಗ್ತಾರೆ. ಅದು ಬಿಟ್ರೆ ಉತ್ಥಾನಪಾದ ರಾಜರ್ಷಿ. ಮತ್ತೆ ನೋಡ್ತೇವೆ ಈ ಧ್ರುವ ಚರಿತ್ರೆಯಲ್ಲೇ ತೀವ್ರವಾಗಿ ಅವರ ಏನ್ ಮಾಡ್ಕೊಳ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ಅಯ್ಯೋ, ನಾನು ಇಂಥ ಒಂದು ಅನ್ಯಾಯ ಮಾಡ್ಬಿಟ್ಟೆ, ನಾನು ನನ್ನ ಮಗನಿಗೆ ಈ ತರ ಮಾಡಿದೆ, ಧ್ರುವನಿಗೆ ಅಂತ ಅವ್ರನ್ನೇ ಸೆಲ್ಫ್ ಇದು ಮಾಡ್ಕೊಳ್ತಾರೆ, ಖಂಡಿಸ್ಕೊಳ್ತಾರೆ. ಸೊ ಉತ್ಥಾನಪಾದ. ಆದ್ರೆ ಒಂದು ಸನ್ನಿವೇಶದಲ್ಲಿ ಅವರ ಜೀವನದಲ್ಲಿ ಅವರ ಒಂದೇ ಹೆಂಡತಿ, ಹಿರಿಯ ಹೆಂಡತಿ ಮೇಲೆ ಅವರು ಸರಿಯಾದ ಒಂದು ಭಾವನೆ ಇಲ್ಲದೆ ಅವರನ್ನು ಇದ್ ಮಾಡದೆ, ಅದು ಕೂಡ ಡೈವರ್ಸ್ ಇಲ್ಲ. ಇವಾಗ ಏನಿದು ಕಾನೂನು, ಇವತ್ತು ಡೈವರ್ಸ್ ತಕ್ಷಣ ನಮ್ಗೆ ಏನಾದ್ರು ಸ್ವಲ್ಪ ಆಚೆ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆದ್ರೆ, ಅನಾನುಕೂಲತೆ ಆದ್ರೆ ಸಾಕು, ಇನ್ನ ಈಗ ಇದೆ. ಸೊ ಇದಿಲ್ಲ, ಈ ಡೈವರ್ಸ್ ಅನ್ನೋದು ವೈದಿಕ ಇದರಲ್ಲಿ ಇಲ್ಲ. ಎಷ್ಟೇ ಆದ್ರೂ ಅವರು ಮದುವೆ ಆದ್ಮೇಲೆ ಲೈಫ್ ಲಾಂಗ್ ಅದ್ರ ರೆಸ್ಪಾನ್ಸಿಬಿಲಿಟಿ ಇದೆ, ಇದಿದೆ. ಅದು ವೈದಿಕ ಕಾಲ. ಸೊ ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸುನೀತಿ ರಾಜ ಅವರ ಮನೆಯಲ್ಲೇ ಇದ್ದಾರೆ. ಎಷ್ಟು ಮಟ್ಟಿಗೆ ಧ್ರುವನಿಗೂ ಕೂಡ ಗೊತ್ತಿಲ್ಲ ಈ ರೀತಿ. ಎಷ್ಟೇ ಆದ್ರೂ ನನ್ನ ತಾಯಿಗೆ ನನ್ನ ತಂದೆ ಅಷ್ಟು ಒಂದು ಗೌರವವಾಗಿ ಇದರಿಂದ ನೋಡ್ತಾ ಇಲ್ಲ ಅಂತ ಗೊತ್ತೇ ಇಲ್ಲ ಧ್ರುವನಿಗೆ. ಸೊ ಆ ರೀತಿಯಲ್ಲಿ ಇದ್ದಾರೆ. ಸೊ ಎನಿವೆ ಇದು ವೈದಿಕ ಇದು. ಸೊ ಇಲ್ಲಿ ಪ್ರಭುಪಾದರು ನಮ್ಮ ಭಾವಾರ್ಥದಲ್ಲಿ ಹೆಣ್ಣಿನ ಒಂದು ನೇಚರ್, ಫೆಮಿನೈನ್ ನೇಚರ್. ಸೊ ಇದೆ ಈ ತರ ನೇಚರ್ಸ್, ಇದು ಭಗವಂತನೇ ಸೃಷ್ಟಿ ಮಾಡಿದ್ದಾನೆ 3 ಗುಣಗಳ ಪ್ರಭಾವದಲ್ಲಿ. ಭೌತಿಕ ಜಗತ್ತಿನಲ್ಲಿ, ಆಧ್ಯಾತ್ಮಿಕ ಜಗತ್ತು ಬೇರೆ. ಅಲ್ಲಿ ಈ ಒಂದು ಈ ಭಾವನೆಗಳಿದ್ರೂ ಅದು ಆಧ್ಯಾತ್ಮಿಕ ಒಂದು ಪರಿಶುದ್ಧತೆಯಲ್ಲಿ ಅದು ವ್ಯವಹಾರ ಆಗುತ್ತೆ. ಅಲ್ಲೂ ಒಂದು ರೀತಿಯ ಒಂದು ದ್ವೇಷ ಅಂದಿರೋದಿಲ್ಲ. ಈ ಮತ್ಸರತೆ, ಇಲ್ಲಿರೋ ಮತ್ಸರತೆ ಈಗಂದ್ರೆ ಆ ವ್ಯಕ್ತಿ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರನ್ನ ಕೆಳಗಿಳಿಬೇಕು, ಅವ್ರನ್ನ ಮುಗಿಸ್ಬಿಡ್ಬೇಕು. ಸೊ ಇದು ಇಲ್ಲಿ ಈಗ ನೋಡ್ತಾ ಇದೀವಲ್ಲ ಸುರುಚಿ, ಆ ರೀತಿಯಲ್ಲಿ ಎಷ್ಟೊಂದು ಮತ್ಸರತೆ. ಚಿಕ್ಕ ಪುಟ್ಟ ಬಾಲಕ ಧ್ರುವ, ಅವನು ಮಗುನೇ, ತನ್ನ ಮಗು ಉತ್ತಮ. ಅದೇ ರೀತಿಯ ಇನ್ನೊಂದು ನನ್ನ ಇವರ ರಾಣಿಯ, ಹಿರಿಯ ರಾಣಿಯ ಮಗ ಸಹ ಭಾರ್ಯ, ಅವರು ಕೂಡ ನನ್ನ ಗಂಡನ ಹೆಂಡತಿ, ಅದು ಹಿರಿಯರು. ಅದ್ರಲ್ಲೂ ಕೂಡ ಹಿರಿಯರು ಇನ್ನ ಜನರಲಿ ಅವ್ರಿಗೆ ಮರ್ಯಾದೆ ಆಟೋಮೆಟಿಕ್ಲಿ ಇರ್ಬೇಕು ಅವ್ರಿಗೆ. ಆದ್ರೆ ಅದಿಲ್ಲ. ಅವರು ಹಿರಿಯರಾದವರು ಇನ್ನ ಒಂದು ಇವರ ಭಾವನೆಯಲ್ಲಿ ನಾನು ಫೇವರೈಟ್, ಸೊ ಹಾಗೆ ನಾನು ನನ್ನ ಇದನ್ನು ದುರುಪಯೋಗ ಮಾಡಬಹುದು ನಾನು. ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳ್ತಾರೆ ಈ ರೀತಿ. ಇದು ಸಹಜ, ಇದು ಹೆಂಗಸರ ಸ್ವಭಾವ ಅಂತಲ್ಲ, ಎಲ್ಲೂ ಕೂಡ ಇದು ನಡೆಯುತ್ತೆ. ಒಂದು ರೀತಿಯಲ್ಲಿ ಯಾರಾದ್ರೂ ಒಂಥರ
ಪಕ್ಷಪಾತವಾಗಿ ಯಾರಾದ್ರೂ ನೋಡಿದ್ರೆ ಅವ್ರಿಗೆ ಅಡ್ವಾಂಟೇಜ್ ಇದೆ ಅಂದ್ರೆ ಅವ್ರು ಅದನ್ನ ಇದು ತಗೊಳ್ತಾರೆ, ಅವರ ಬೆನಿಫಿಟ್ ತಗೊಂಡು ಇನ್ನೊಬ್ಬರ ಮೇಲೆ ಅವರು ಜಂಬವನ್ನು, ಅಹಂಕಾರವನ್ನು, ದ್ವೇಷವನ್ನು ತೋರಿಸ್ತಾರೆ. ಅದು ಮಾಡಬಾರ್ದು. ಸೊ ಲೈಕಿಂಗ್ ಡಿಸ್ಲೈಕಿಂಗ್ ಇರುತ್ತೆ, ಮೆಟೀರಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ವಲ್ಪ ಇರ್ಬೋದು, ಆದ್ರೆ ಅದನ್ನ ತಗೊಂಡು ಅದನ್ನ ಅಡ್ವಾಂಟೇಜ್ ತಗೊಳ್ಬಾರ್ದು, ಯಾರು ತಗೊಳ್ಬಾರ್ದು. ಬಟ್ ಎನಿವೆ, ಇನ್ನೊಂದೇನಂದ್ರೆ ಈ ಮಹಾರಾಜ ಈ ತರ ಸ್ಥಾನದಲ್ಲಿರೋರು ಅದನ್ನ ಮಾಡ್ಲು ಕೂಡುದು. ಅವರಿಗೆ ಎಲ್ಲರೂ ಕೂಡ ಸಮವಾಗಿ ನೋಡುವ ಒಂದು ಅರ್ಹತೆ ಇರಬೇಕು. ಪಕ್ಷಪಾತ ಮಾಡೋ ಒಂದು ಇದೆ. ಇವಾಗ ನೋಡ್ತೀವಿ ಎಷ್ಟು ಫೇವರೈಟಿಸಮ್ ರಾಜಕೀಯದಲ್ಲಿ. ಎಲ್ಲರೂ ಹೇಳ್ತಾರೆ ಮೇರ ಭಾರತ್ ಮಹಾನ್, ನನ್ನ ರಾಷ್ಟ್ರಕ್ಕಾಗಿ, ನನ್ನ ದೇಶಕ್ಕಾಗಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ. ಮತ್ತೆ ಅವ್ರನ್ನ ನೀವು ಸಚಿವರು ಮಾಡಿ, ಮಂತ್ರಿ ಮಾಡಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅವ್ರದ್ದು ಅದೇ ಚಾಪ್ಟರ್. ನಾನು ನನ್ನ ಕುಟುಂಬ, ನನ್ನ ಸಮಾಜ, ನನ್ನ ಜಾತಿ, ಅದೇ. ಯಾಕಂದ್ರೆ ಎಲ್ಲರೂ ದೇಹದ ಭಾವನೆಯಲ್ಲಿದ್ದಾರೆ. ಇದು ದೇಹದ ಭಾವನೆಯಲ್ಲಿ ಇರೋವರೆಗೂ ಇದು ಇರುತ್ತೆ. ನಾನು, ನನ್ನ ಜಾತಿ, ನನ್ನ ಕುಟುಂಬ, ನನ್ನ ಸಮಾಜ, ಇದು ಇರುತ್ತೆ, ಸಹಜ. ಸೊ ಇಲ್ಲಿ ಒಂದು ರೀತಿಯಲ್ಲಿ ಉತ್ತಾನಪಾದ ಅಷ್ಟು ದೊಡ್ಡ ವಂಶದಲ್ಲಿ ಇದ್ರು ಸ್ವಲ್ಪ ಅವರು ಪಕ್ಷಪಾತ ಸ್ವಭಾವ ಅವರ ಕಿರಿಯ ರಾಣಿಯ ಮೇಲಿದೆ. ಸೊ ಕಿರಿಯ ರಾಣಿ ಅದನ್ನ ಅಡ್ವಾಂಟೇಜ್ ತಗೊಂಡವರು ನನ್ನ ಮಗ ಧ್ರುವನು ನನ್ನ ಮಗನಲ್ಲ, ಆಮೇಲೆ ಒಂದ್ ರೀತಿಯಲ್ಲಿ ಅವ್ರಿಗೆ ಭಯ ಕೂಡ ಇದೆ ಅನ್ಸುತ್ತೆ. ಒಂದ್ ರೀತಿ ಇವನೇ ಧ್ರುವ ಮಹಾರಾಜರ ಅರ್ಹತೆ ತುಂಬಾ ಇದೆ. ಸೊ ಹಾಗಾಗಿ ಚಕ್ರವರ್ತಿ ಇವನೇ ಆಗ್ತಿ, ನನ್ನ ಮಗುಗೆ ಸಿಗುತ್ತೋ ಇಲ್ವೋ ಅಂತ ಆಗ್ಲೇನೋ ಅವ್ರ ಚಿಂತನೆನೋ ಏನೋ ಅವ್ರಿಗೆ. ಹಾಗಾಗಿ ಅವರು ಆ ದ್ವೇಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ಸುತ್ತೆ. ಸೊ ಬಹಳ ಈ ರೀತಿಯ ಸ್ವಭಾವ ಇಲ್ಲಿ ದೇಹದ ಭಾವನೆಯಿಂದ. ಈ ಸ್ವಭಾವ ಏನು ಅಂದ್ರೆ ಮುಖ್ಯವಾಗಿ ದೇಹದ ಭಾವನೆ. ನಾವೆಷ್ಟು ಹೆಚ್ಚಿಗೆ ನಾವು ದೇಹದ ಭಾವನೆಯಲ್ಲಿ ಇದ್ದೇವೆ, ನಾವು ಅಷ್ಟರ ಮಟ್ಟಿಗೆ ಈ ಒಂದು ಭಾವನೆಗಳು ನಮ್ಮನ್ನು ಪೀಡಿಸ್ತಾ ಇರುತ್ತೆ. ಸೊ ನಾವು ಆಧ್ಯಾತ್ಮಿಕ ಪ್ರಗತಿ ಅಂದ್ರೆ ಈ ದೇಹದ ಭಾವನೆಯಿಂದ ನಾವು ಹೊರಗೆ ಬರೋದು. ಎಷ್ಟರ ಮಟ್ಟಿಗೆ ಈ ದೇಹದ ಭಾವನೆಯಿಂದ ನಾವು ಹೊರಗೆ ಅದು ಹೇಗೆ ವ್ಯಕ್ತವಾಗುತ್ತೆ ಅಂದ್ರೆ ನಮ್ಮ ಈ ರೀತಿಯ ಒಂದು ಚಟುವಟಿಕೆಗಳಲ್ಲಿ ವ್ಯಕ್ತವಾಗುತ್ತೆ. ಒಂದನ್ನು ನಾವು ಒಬ್ಬರನ್ನ ಲೈಕ್ ಮಾಡ್ತೀವಿ, ಇನ್ನೊಬ್ಬರನ್ನ ಡಿಸ್ಲೈಕ್ ಮಾಡ್ತೀವಿ. ಒಬ್ಬರಿಗೆ ಇಷ್ಟ ಆಗುತ್ತೆ, ಇನ್ನೊಬ್ರು ಇಷ್ಟ ಆಗುತ್ತೆ. ಸೊ ಇದು ಆದ್ರೆ ಪಂಡಿತ ಸಮದರ್ಶಿನಃ, ನಿಜವಾದ ವ್ಯಕ್ತಿ ಅಂದ್ರೆ, ನಿಜವಾದ ಸಾಧು ಪುರುಷ ಅಂದ್ರೆ ಅವನು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾನೆ. ಎಷ್ಟು ಮಟ್ಟಿಗೆ ಒಂದೇ ರೀತಿಯಲ್ಲಿ ನೋಡ್ತಾನೆ? ಮನುಷ್ಯರೆಲ್ಲರೂ ಒಂದೇ. ಒಬ್ಬ ಈ ಜಾತಿಗೆ ಇನ್ನೊಬ್ಬರು ಆ ಜಾತಿಗೋ, ಇನ್ನೊಬ್ಬರು ಆ ಸಮಾಜಕ್ಕೆ ಈ ಸಮಾಜಕ್ಕೆ, ಈ ದೇಶಕ್ಕೆ ಆ ದೇಶಕ್ಕೆ, ಈ ನಾಡಿಗೆ ಆ ನಾಡಿಗೆ ವ್ಯತ್ಯಾಸ ಇಲ್ಲ. ಎಲ್ಲರೂ ಕೂಡ ಒಂದೇ. ಅಕ್ರಾಸ್ ಸೊಸೈಟಿ ಸಮಾಜದ ಇರುತ್ತೆ ಬೇರೆ ಬೇರೆ ವರ್ಣ, ಬೇರೆ ಬೇರೆ ಮೈಬಣ್ಣ, ಬೇರೆ ಬೇರೆ ಇದು ಎಲ್ಲ ಇರುತ್ತೆ ಅವರವರ ಇದು. ಆದ್ರೆ ಎಲ್ಲವೂ ಕೂಡ ಪಂಡಿತನಿಗೆ ಒಂದೇ ರೀತಿಯಲ್ಲಿ ಕಾಣುತ್ತೆ. ಅಷ್ಟೇ ಅಲ್ಲದೆ ಜೀವರಾಶಿಗಳು ಒಂದೇ ರೀತಿಯಲ್ಲಿ ಕಾಣ್ತಾರೆ. ಒಂದು ಆನೆ, ಒಂದು ನಾಯಿ, ಒಂದು ಬೆಕ್ಕು, ಒಂದು ಕ್ರಿಮಿ, ಎಲ್ಲವೂ ಒಂದೇ ರೀತಿ ಕಾಣುತ್ತೆ. ಸೊ ಇದು ತುಂಬಾ ಇದು ಆಕ್ಚುಲಿ ನಮ್ಮ ಮೂಲ ಸ್ವರೂಪ, ಪ್ರತಿಯೊಂದು ಜೀವಿಯ ಮೂಲ ಸ್ವರೂಪ. ಆದ್ರೆ ಭೌತಿಕ ಜಗತ್ತು, ಬದ್ಧ ಜೀವನ, ದೇಹದ ಗುರುತು ಇದೆ ಈಗ ನಮ್ಗೆ. ಸೊ ಈ ರೀತಿ ಪಕ್ಷಪಾತ ಸ್ವಭಾವ ನಾವು ನೋಡ್ತಾ ಇದ್ದೇವೆ. ಅದರ ಒಂದು ಪರಿಣಾಮವಾಗಿ ಇದು ಹೆಚ್ಚು ಆಗಿದೆ. ಒಂದು ರೀತಿ ಸುರುಚಿಗೆ ಬಹಳ ಹೆಚ್ಚಿದೆ ಅದೀಗ. ಸೊ ಅಷ್ಟು ಎಷ್ಟು ಹೆಚ್ಚಿದೆ ಹೇಳ್ತಾ ಇದ್ದಾರೆ ಅವರು. ಧ್ರುವ ಮಹಾರಾಜನ್ಗೆ ಹೇಳ್ತಾ ಇರೋದು, ನೀನು ನನ್ನ ಗರ್ಭದಲ್ಲಿ ಹುಟ್ಟು ಬರ್ಬೇಕು. ಸೊ ನನ್ನ ಗರ್ಭದಲ್ಲಿ ಹುಟ್ಟು ಬಂದ್ರೆ ನಿನಗೆ ಅರ್ಹತೆ ಸಿಗುತ್ತೆ. ಸೊ ನಾನು ಒಂದು ಸ್ಪೆಷಲ್ ನಾನು. ಮತ್ತೆ ಇನ್ನೊಂದು ರೀತಿ ನೋಡಿ, ಫಿಲಾಸಫಿನೇ ಅವರು ತಿರುವು ಮಾಡ್ತಾ ಇದ್ದಾರೆ. ಫಿಲಾಸಫಿ ಅಂದ್ರೆ ಅವ್ರು ಹೇಳ್ತಾ ಇರೋದು ನಾರಾಯಣನ ಅನುಗ್ರಹದಿಂದ ನೀನು ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಗೊತ್ತು ಅವ್ರಿಗೆ. ಯಾಕಂದ್ರೆ ಇದು ಅವರೆಲ್ಲ ವೈಷ್ಣವರು, ಭಕ್ತರು. ಏನು ರಾಜರ್ಷಿ ಉತ್ತಾನಪಾದರು, ಮಹಾರಾಜ ಸುರುಚಿ ಕೂಡ ಅವರ ಮಹಾರಾಣಿ ಅಂದ್ರೆ ಅವ್ರು ಕೂಡ ಎಷ್ಟೋ ಕೃಷ್ಣನ ಭಕ್ತಿ ಸೇವೆಯಲ್ಲಿ ಇದ್ದಾರು. ಇದ್ರೂ ಕೂಡ ಈ ರೀತಿಯ ಒಂದು ಭಾವನೆ ನೋಡಿ, ಅದು ಕೂಡ ನೋಡ್ಬೋದು ನಾವು. ಸೊ ಇದು ಇಲ್ಲ ಅಂತಲ್ಲ ಇದು. ಸೊ ಈ ರೀತಿ ನಾವು ಭಕ್ತಿಯಲ್ಲಿ ಕನಿಷ್ಠ, ಮಧ್ಯಮ, ಉತ್ತಮ, ಸೊ ಈ ರೀತಿ ನಾವು ನಮ್ಮ ಇದು ಮುಂದೆ ನಮ್ಮ ಪ್ರಯಾಣ ನಡೆಯೋದು. ಸೊ ಕನಿಷ್ಠ ಸ್ಥಿತಿಯಲ್ಲಿ ಇದೆಲ್ಲ ಇರುತ್ತೆ. ಕನಿಷ್ಠ ಸ್ಥಿತಿಯಲ್ಲಿ ಅಂದ್ರೆ ಇದು ನಮಗೆ ಒಬ್ಬರು ಇಷ್ಟ ಆಗುತ್ತೆ, ಒಬ್ರು ಇಷ್ಟ ಆಗೋದಿಲ್ಲ ಒಬ್ಬರಿಗೆ. ಸೊ ಅದೆಲ್ಲ ಇದೆ, ಅದು ಅಭೇದ ಭಾವ ಮಾಡೋ ಇದೆ ನಾವು. ಸೊ ಮಧ್ಯಮದಲ್ಲಿ ಆಕ್ಚುಲಿ ಅನ್ಬೋದು ಅನ್ಸುತ್ತೆ, ಅದು ಕಡಿಮೆ ಆಗಿರುತ್ತೆ. ಈಶ್ವರ ತದಧೀನೇಶು ಬಾಲಿಸೇಶು ದ್ವಿಷತ್ಸು ಚ ಪ್ರೇಮೋ ಮೈತ್ರಿ ಕೃಪಾ ಉಪೇಕ್ಷ ಯಕರೋತಿ ಸಮಧ್ಯಮಃ. ಸೊ ಈ ಕೆಳಗಿನ ಹಂತದಲ್ಲಿ ಏನಂದ್ರೆ ಒಬ್ಬರು ಇಷ್ಟ ಆಗುತ್ತೆ, ಒಬ್ಬರು ಭಕ್ತರು ಇಷ್ಟ ಆಗುತ್ತೆ, ಒಬ್ಬರು ಭಕ್ತರು ಇಷ್ಟ ಆಗೋದಿಲ್ಲ. ಇದೆಲ್ಲ ಇರುತ್ತೆ. ಇದು ನಾವು ಕೆಳಮಟ್ಟದ ಭಕ್ತಿಯಲ್ಲಿ. ಸೊ ಹಾಗೆ ಹೇಳ್ಬೋದು ಸುರುಚಿಯವರು ಕನಿಷ್ಠದಲ್ಲಿದ್ದಾರೆ ಅಂತ ಹೇಳ್ಬೋದು. ಆದರೆ
ನಂತರ ನಂತರ ಅವ್ರ ಸ್ವಭಾವ ಇಲ್ಲಿ ಪ್ರಭುಪಾದರು ಇನ್ನೊಂದು ವಿಶೇಷವಾಗಿ ಆ ಪಾಯಿಂಟ್ ಅಲ್ಲಿ ಇದೊಂದು ಹೆಂಗಸರ ಸ್ವಭಾವ ಈ ಉನ್ನತ ಒಂದು ಮಟ್ಟದ ಇದರಲ್ಲೂ ಕೂಡ ಇದೆ ಅಂತ ಕೂಡ ತಿಳಿಸ್ಕೊಡ್ತಾರೆ. ಸೊ ಇದರಿಂದ ಹೊರಗೆ ಬರ್ಬೇಕು ಪ್ರತಿಯೊಬ್ಬರು. ನಾವು ಈ ರೀತಿ ಹೆಂಗಸರ ಸ್ವಭಾವನೋ ಗಂಡಸರ ಸ್ವಭಾವನೋ ಈ ರೀತಿ ಗಂಡಸರ ಸ್ವಭಾವ ನೋಡಿದ್ವಿ ಇಲ್ಲಿ ಉತ್ಥಾನಪಾದಾಗೆ ಮಕ್ಕಳ ಮೇಲೆ ಇದ್ದಿದ್ರು ಕೂಡ ಅವ್ರ ಹೆಂಡತಿಯ ಮೇಲೆ ಒಂದು ದೃಷ್ಟಿ ಇರೋದ್ರಿಂದ ಅದರ ಪರಿಣಾಮ ಬಿತ್ತು. ಅವ್ರಿಗೆ ಸಮಾಧಾನ ಇಲ್ಲ. ಅವ್ರಿಗೆ ಈ ತರ ಸುರುಚಿ ತನ್ನ ಮಗ ಧ್ರುವನನ್ನು ಖಂಡಿಸೋದು, ಆದರೆ ಏನ್ ಮಾಡೋದು, ಒಂದು ಅಸಹಾಯವಾಗಿ ಅವರು ಅಷ್ಟು ವ್ಯಾಮೋಹ ಇದೆ, ಅಷ್ಟು ಕುರುಡು ಮಾಡ್ಬಿಟ್ಟು ಅವ್ರ ವ್ಯಾಮೋಹ ಮಾಡ್ಬಿಟ್ಟು ಅವ್ರನ್ನ ಖಂಡಿಸ್ತಾ ಇದ್ದಾರೆ ತನ್ನ ಎದುರಾಗೆ. ಅವರು ಕೂಡ ಅದನ್ನ ನಿಲ್ಲಿಸ್ತಿಲ್ಲ. ಅವರು ಉತ್ಥಾನಪಾದರು ಆ ರೀತಿ ಅಂದ್ರೆ ಸುರುಚಿಯನ್ನು ತಿದ್ದಲಿಕ್ಕೆ ಅವ್ರಿಗೆ ಒಂದ್ ರೀತಿ ಇದಿಲ್ಲ. ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಗೊತ್ತು, ಅವ್ರಿಗೆ ಗೊತ್ತಾಗಿದೆ. ಅವ್ರಿಗೆ ನನ್ನದೇ ಇದು ತಪ್ಪು. ಮುಂದೆ ಅವರು ಅದನ್ನ ಪಶ್ಚಾತ್ತಾಪ ಪಡ್ತಾರೆ. ಅವ್ರು ನನ್ನದೇ ಇದು ನನ್ನ ಇದು ವೀಕ್ನೆಸ್ ಇದು ಅಂತ ಅವ್ರಿಗೆ ಅರಿವಾಗುತ್ತೆ ಅವ್ರಿಗೆ. ಆದ್ರೆ ಈ ಸನ್ನಿವೇಶದಲ್ಲಿ ಅವ್ರು ಅದನ್ನ ವ್ಯಕ್ತಪಡಿಸ್ತಾರೆ. ಅದು ನೋಡ್ಬೋದಿಲ್ಲ. ಆ ಒಂದು ವೀಕ್ನೆಸ್ ಇರೋದ್ರಿಂದ ಇವಾಗ ಇವರು ಯಾರು ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಸುರುಚಿ ಅಡ್ವಾಂಟೇಜ್ ತಗೊಂಡು ಧ್ರುವನಿಗೆ ಏನು ಗೊತ್ತಿಲ್ಲ, ಪುಟ್ಟ ಬಾಲಕ, ಇದೇನು ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಅವರು ಅಷ್ಟು ಇದಾಗಿ ನೀನು ನನ್ನ ಗರ್ಭದಿಂದ ಹುಟ್ಟಿ ಬರ್ಲಿಲ್ಲ, ನೀನು ನನ್ನ ಗರ್ಭದಿಂದ ಹುಟ್ಟಿದೆ ಮಾತ್ರ ನಿನಗೆ ಈ ಅರ್ಹತೆ, ನಿನ್ನ ತಂದೆಯ ಮೇಲೆ ತೊಡೆಯ ಮೇಲೆ ಕೂತ್ಕೊಳ್ಳೋಕೆ, ಸಿಂಹಾಸನ ಮೇಲೆ ಕೂತ್ಕೊಳ್ಳೋಕೆ, ಇಲ್ಲಾಂದ್ರೆ ನಿನಗೆ ಅಧಿಕಾರವೇ ಇಲ್ಲ ನಿನಗೆ. ಸೊ ಹಾಗೆ ಹೇಳ್ತಾ ಇದ್ದಾರೆ. ಮತ್ತೆ ನಿನ್ನ ತಾಯಿ ಪ್ರಯೋಜನ ಇಲ್ಲ. ಸೊ ಅವ್ರ ತಾಯಿನೂ ಕೂಡ ಆ ರೀತಿ ಅವ್ರನ್ನ ಅವಹೇಳನ ಮಾಡ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ ಅದಕ್ಕೆ ಉಪಾಯ ಏನೇ, ಅವ್ರ ಬಾಯಿಂದಾನೇ ಬಂದ್ಬಿಡ್ತು ಉಪಾಯ. ಅದು ಕೂಡ ತಾಯಿ ಮುಂದೆ ಹೇಳ್ತಾರೆ. ಎನಿವೆ ಅವ್ರು ಹೇಳಿದ್ ಸರಿನೇ. ಸೊ ಸುನೀತಿ ನೋಡಿ ಅವರ ಮನಸ್ಥಿತಿ ಮುಂದೆ ನೋಡ್ತೀವಿ ನಾವು. ಅವರು ಕೂಡ ಬೇಸರ ಆಗತ್ತೆ, ನನ್ನ ಮಗನಿಗೆ ಈ ರೀತಿಯ ಒಂದು ಇದಾಯ್ತು ಅಂತ. ಆದ್ರೆ ಹೇಳ್ತಾರೆ ಹೇಗೋ ಅವರಿಂದ ಬಾಯಿಂದ ಏನ್ ಬಂತು ಮಾತು, ಈಗ ನಾರಾಯಣನನ್ನು ಪೂಜಿಸ್ಬೇಕು ಅಂತ ಸುರುಚಿ ಕೂಡ ಹೇಳಿದ್ದಾರೆ. ಸೊ ಫಿಲಾಸಫಿ ಅವ್ರು ಹೇಳ್ತಾ ಇರೋದು, ನಾರಾಯಣ ಪೂಜಿಸಿದ ಏನಾಗುತ್ತೆ, ಮುಂದೆ ನಿನಗೆ ಇನ್ನೊಂದು ಜನ್ಮ ಸಿಗುತ್ತೆ. ಸೊ ಅವರು ನಾರಾಯಣನ ಕೃಪೆಯಿಂದ ಈ ಜನ್ಮದಲ್ಲೇ ಅವರು ಮಹಾರಾಜರಾಗ್ತಾರೆ ಅಂತ ಅವ್ರಿಗೆ ಅರಿವಿಲ್ಲ. ಸುರುಚಿಗೆ ಅವ್ರು ಅನ್ಕೊಳ್ತಾ ಇರೋದು, ನಾನೇನೋ ವಿಶೇಷ, ನಾನೇನೋ ಸ್ಪೆಷಲ್. ನಾರಾಯಣನ ಪೂಜೆ ಮಾಡಿದ್ರೆ ಈ ಧ್ರುವನು ಮರಣವನ್ನು ಹೊಂದಿ ಮತ್ತೆ ನನ್ನ ಗರ್ಭದಲ್ಲಿ ಹುಟ್ಟುತ್ತಾನೆ. ಸೊ ಇವ್ರ ಗರ್ಭದಲ್ಲಿ ಹುಟ್ಟೋದೇನೋ ಒಂದು ಸ್ಪೆಷಲ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಾರಾಯಣನಿಗೆ ಅದೆಲ್ಲ ಅಗತ್ಯ ಇಲ್ಲ. ನಾರಾಯಣನು ಈ ಜನ್ಮದಲ್ಲೇ ಧ್ರುವನಿಗೆ ಆ ಒಂದು ಇದನ್ನು ಅನುಗ್ರಹಿಸಿ ಹೇಳ್ತಾರೆ. ಇವಾಗ ಸುರುಚಿ ಮಾಡ್ತಾ ಇದ್ದು ದೊಡ್ಡ ಅಪರಾಧ. ಇವಾಗ ನಾವು ಕೇಳ್ತಾ ಇದ್ವಿ ಇಷ್ಟು ದಿವಸ, ಏನ್ ಕೇಳ್ತಾ ಇದ್ವಿ, ದಕ್ಷನ ಚರಿತ್ರೆ ಕೇಳ್ತಾ ಇದ್ವಿ. ದಕ್ಷನು ಮಾಡಿದ್ದ ಅಪರಾಧ. ಯಾರಿಗೆ ಅಪರಾಧ ಮಾಡಿದ್ದು? ಶಿವ, ಮಹಾದೇವ ಶಿವನಿಗೆ ಅವರು ಅಪರಾಧ. ಇವರೆಷ್ಟಕ್ಕೂ ನನ್ನ ಅಳಿಯ, ನನ್ನ ಮಗಳು ಸತಿ. ಸತಿ ಯಾರು? ಸಾಕ್ಷಾತ್ ಭಗವಂತನ ಬಹಿರಂಗ ಶಕ್ತಿ ಮಾಯಾದೇವಿ. ಆಮೇಲೆ ಅವರ ಅಳಿಯ ಯಾರು? ಮಹಾದೇವ. ಇದೆಲ್ಲ ದೇವತೆಗಳು ಕೂಡ ಊಹಿಸಲಾಗದ ವ್ಯಕ್ತಿ. ಸೊ ದಕ್ಷನು ಒಂದು ದೇಹ ಭಾವನೆಯಿಂದ ಅವರ ಮೇಲೆ ಮತ್ಸರತೆ, ಅವರ ಮೇಲೆ ದ್ವೇಷ, ಅವರನ್ನು ಇದ್ ಮಾಡಿ ಏನಾಯ್ತು ದಕ್ಷನಿಗೆ? ಪರಿಣಾಮ ಏನಾಯ್ತು ದಕ್ಷನಿಗೆ? ಕೊನೆಗೆ ಅವರ ತಲೆಯನ್ನು ಆ ಯಜ್ಞದಲ್ಲಿ ವೀರಭದ್ರನು ಬಂದು ಆ ತಲೆಯನ್ನು ತೆಗೆದು ಮತ್ತೆ ಅಲ್ಲಿ ಇದಾಕಿ ಮತ್ತೆ ಒಂದು ಮೇಕೆಯ ತಲೆ ಸಿಕ್ತು. ಸೊ ಶಿಕ್ಷೆ ಆಯ್ತು ಯಾರಿಗೆ? ದಕ್ಷನಿಗೆ. ಅದೇ ರೀತಿಯಲ್ಲಿ ಈಗ ಸುರುಚಿಗೂ ಕೂಡ ಶಿಕ್ಷೆ ಆಗುತ್ತೆ. ಯಾಕೆಂದ್ರೆ ಧ್ರುವ ಮಹಾರಾಜರು ಭಾಗವತೋತ್ತಮರು. ಸೊ ಮೇ ಬಿ ಅವರು ಹಿಂದೆ ಜನ್ಮದಲ್ಲೇ ಆ ರೀತಿ ಭಕ್ತರಿದ್ರೆ ನಾವು ಈ ಜನ್ಮದಲ್ಲಿ ಏನೋ ಅದರ ಸನ್ನಿವೇಶದಲ್ಲಿ ಅವರಿಗೆ ಅವರು ಹುಟ್ಟಿ ಬಂದು ಈ ರೀತಿಯ ಒಂದು ಘಟನೆ. ಆದರೆ ಈ ಒಂದು ಘಟನೆಯನ್ನು ಅವರು ತಗೊಂಡು ಎಷ್ಟು ತೀವ್ರವಾಗಿ ಅವರು ತಪಸ್ಸೆ ಮಾಡಿ ಅವರು ನಾರಾಯಣನನ್ನು ತೃಪ್ತಿ ಮಾಡ್ತಾರೆ. ಸೊ ಅದು ನೋಡ್ತೇವೆ ನಾವು. ಸೊ ಧ್ರುವ ಮಹಾರಾಜ ಸಾಮಾನ್ಯ ವ್ಯಕ್ತಿ ಅಲ್ಲ. ಈ ರೀತಿ ನಾನು ಯೋಚನೆ ಮಾಡ್ತಾ ಇದ್ದಿದ್ದು, ಈಗ ಈ ಧ್ರುವಲೋಕ ಅನ್ನೋದು ಇಷ್ಟುವರೆಗೂ ಸಮಯವರೆಗೂ ಭಗವಂತನು ಇವರು ಕೊಟ್ಟಿರಲಿಲ್ಲ, ಯಾರು ಕೊಟ್ಟಿರಲಿಲ್ಲ. ಅಂದ್ರೆ ಭಗವಂತನ ಶ್ವೇತದ್ವೀಪ. ಸೊ ಈ ಸಮಯಕ್ಕೆ ಭಗವಂತನು ತನ್ನದೇ ಆ ಧಾಮವಾದ ಆ ಶ್ವೇತದ್ವೀಪ, ಕ್ಷೀರ ಸಮುದ್ರ ಇರೋ ಅದನ್ನು ಈ ಧ್ರುವನಿಗೆ ಕೊಟ್ಬಿಡ್ತಾರೆ. ಸೊ ಅಂದರೆ ಭಗವಂತನು ಎಷ್ಟು ಕರುಣಾಮಯಿ, ಭಗವಂತನು ಧ್ರುವನಿಂದ ಎಷ್ಟು ಸಂತೃಪ್ತನಾದ ಅಂತ ನೋಡ್ಬೋದು. ಸೊ ಧ್ರುವ ಮಹಾರಾಜ ತುಂಬಾ ದೊಡ್ಡ ಭಕ್ತರು. ಸೊ ಹಾಗಾಗಿ ಅವರ ಮೇಲೆ ಇದು ಸುರುಚಿ ಇದು ಮಾಡಿದ್ದು ದೊಡ್ಡ ತಪ್ಪಿದೆ. ಈ ಒಂದು ಅವರ ಗಂಡನ ಪಕ್ಷಪಾತ ಭಾವನೆಯಿಂದ, ಇವರು ದೇಹದ ಭಾವನೆಯಿಂದ ಇಷ್ಟು ರೀತಿಯ ಒಂದು ಮತ್ಸರತೆ, ಇಷ್ಟು ರೀತಿಯ ದ್ವೇಷವನ್ನು ಇಟ್ಕೊಂಡವರು ಅವರಿಗೆ ಹೇಳಿದ ಮಾತುಗಳು ನಾರಾಯಣನಿಗೆ ಅದು ಸಹಿಸ್ಲಿಲ್ಲ, ನಾರಾಯಣ ಕೃಷ್ಣನ್. ಸೊ ಅದಕ್ಕೆ ಅವ್ರಿಗೆ ನಂತರ ಬರುತ್ತೆ. ಅವ್ರಿಗೆ ನಂತರ ಏನಾಗುತ್ತೆ ಅಂದ್ರೆ, ಉತ್ತಮನು ಕೂಡ ಏನ್ ಹೇಳ್ತಾರೆ, ಅನ್ಯಾಚುರಲ್ ಡೆತ್, ಒಂದು ರೀತಿಯಲ್ಲಿ ಗಂಧರ್ವರು ಅವರನ್ನು ಒಂದು ಯುದ್ಧದಲ್ಲಿ
ಅವರ ಅವರನ್ನು ಸಾಯಿಸ್ತಾರೆ. ನಂತರ ಈ ಸುರುಚಿ ಕೂಡ ಆ ಮಗನ ಒಂದು ವಿರಹದ ಇದರಿಂದ ಅವರು ಒಂದು ಕಾಡಿಗೆ ಹೋಗಿ ಒಂದು ಹುಚ್ಚಿ ಆಗಿ ಮತ್ತೆ ಆ ಕಾಡ್ಗಿಚ್ಚಿನಲ್ಲಿ ಅವರು ದೇಹತ್ಯಾಗ ಮಾಡ್ತಾರೆ. ಇದು ನೋಡ್ತಾ ಇದ್ದೀವಿ, ಪರಿಣಾಮ ಬರುತ್ತೆ ಅವರಿಗೆ. ಅವರು ಧ್ರುವ ಮಹಾರಾಜರ ಮೇಲೆ ಮಾಡಿದ ಈ ರೀತಿಯ ಒಂದು ದ್ವೇಷದ ಮಾತುಗಳು. ಚಿಕ್ಕ ಮಗು ಗೊತ್ತೂ ಇಲ್ಲ ಅವ್ರಿಗೆ ಈ ರೀತಿ ನನ್ನ ತಾಯಿ ಬೇರೆ, ಅವರು ನನ್ನ ಮಲತಾಯಿ ಬೇರೆ. ಸೊ ಇದು ಆಕ್ಚುಲಿ ಮಕ್ಕಳಿಗೆ ಈ ರೀತಿ ದೃಷ್ಟಿ ಇರೋದಿಲ್ಲ. ನೋಡಿ, ಮಕ್ಕಳು ನೋಡಿ ಮಂದಿರಕ್ಕೂ ಬರ್ತಾರೆ, ಅವರೆಲ್ಲ ಕೂಡ ಎಂಟ್ರಾಗ್ತಾ ಇರ್ತಾರೆ. ಪ್ರವೇಶ ನಾವು ಒಂದೊಂದ್ ಕಡೆ ಇದು ನೋ ಎಂಟ್ರಿ, ನೋ ಇದು ಎಲ್ಲ ಹೇಳ್ತೇವೆ. ಆದ್ರೆ ಮಕ್ಕಳಿಗೆ ಈ ತರ ಭಾವನೆ ಇಲ್ಲ. ಅವ್ರಿಗೆಲ್ಲವೂ ಇದ್ರು, ಅಲ್ಲೇನಿದೆ ಅಲ್ಲಿ ಕುತೂಹಲತೆ ಅವ್ರ ಸ್ವಭಾವ. ಸೊ ಅವರು ಫ್ರೀಯಾಗಿ ಹೋಗ್ತಾರೆ ಅವರು. ಸೊ ಅವ್ರದ್ರಲ್ಲಿ ಇದು ನಾನು, ಇದು ನನ್ನದು, ಇದು ನಿನ್ನದು, ಈ ರೀತಿ ಭಾವನೆ ಇರೋದಿಲ್ಲ. ಆದ್ರೆ ಅವರು ಬೆಳೀತಾ ಬೆಳೀತಾ ನಾವು ಹತ್ರ ಬೆಳೆಸ್ತೀವಿ ಅವ್ರಿಗೆ. ಸೊ ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಬೆಳೆಸಿದ್ರೆ ಮಕ್ಕಳು ಅವರು ಬಹಳ ಇದಾಗ್ತಾರೆ. ಸೊ ಆ ಸಮಯ ನಮ್ಗೆ ತುಂಬಾ ಗೋಲ್ಡನ್ ಟೈಮ್. ಸೊ ಹಾಗೆ ತಂದೆಯರು, ತಾಯಿಯರು, ಸೊ ಆಗ ಆ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸೋದು ಒಂದು ಜವಾಬ್ದಾರಿ. ಆ ಸರಿಯಾದ ರೀತಿಯಲ್ಲಿ ಬೆಳೆಸಿದ್ರೆ ಧ್ರುವನಾಗಿ ಅವರು ಆ ರೀತಿ ಆಗ್ಬೋದು. ಪ್ರತಿಯೊಬ್ಬರು ಕೂಡ ಆ ರೀತಿ ಒಂದು ವ್ಯಕ್ತಿತ್ವವನ್ನು ಪಡಿಬಹುದು. ಆದ್ರೆ ನಾವು ಅವರಿಗೆ ಕಲಿಸ್ತೇವೆ, ನಾವು ಈ ತರ ಎಲ್ಲ ಈಶಾ, ಇನ್ನೊಂದು ಪಕ್ಷಪಾತ, ಈ ಸ್ವಭಾವವನ್ನು ನಾವು ವ್ಯಕ್ತಪಡಿಸ್ತೇವೆ. ನಮ್ಮ ಇದರಿಂದ ಅವ್ರು ಕಲ್ಸ್ಕೊಳ್ತಾರೆ ಅವರು. ಸೊ ಅವರು ಕೂಡ ಹಾಗೆ ಆಗ್ತಾರೆ. ಸೊ ಎನಿವೆ, ಸೊ ಇಲ್ಲಿ ನಾವು ಸುರುಚಿ ಎಷ್ಟು ಒಂದು ಗರ್ವದಿಂದ, ಒಂದು ದ್ವೇಷದಿಂದ ಅವರು ಧ್ರುವನಿಗೆ ಹೇಳಿದ ಮಾತು. ಸೊ ಇದನ್ನ ಮತ್ತೆ ನೆಕ್ಸ್ಟ್ ನಾಳೆ ಇದನ್ನು ಮುಂದುವರಿಸೋಣ. ಇನ್ನೇನಿತ್ತು ಅದರ ಪಾಯಿಂಟ್ ಇತ್ತ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ. ಪ್ರಭುಜಿ, ಧ್ರುವನಿಗೆ ಒಳ್ಳೇದಾಗುವುದಕ್ಕೋಸ್ಕರ ಭಗವಂತ ಹಾಗೆ ಅವಳ ಬಾಯಿಂದ ನುಡಿಸಿರ್ಬೋದಲ್ಲ. ಭಗವಂತರು ಮಾಡಿಸಿದ್ರು, ಆದ್ರೆ ಸುರುಚಿನೂ ಕಾರಣ ಇದ್ದಾರೆ. ಅವ್ರಿಗೆ ಆತರ ಅವ್ರೇನ್ ಹೇಳೋದು, ಅವರ ದೇಹದ ಭಾವನೆಯಲ್ಲಿ ಅವರು ಮತ್ಸರತೆ ಇಟ್ಕೊಂಡಿದ್ದಾರೆ. ಅದು ಅವ್ರ ಕಡೆಯಿಂದ ತಪ್ಪದು. ಕರೆಕ್ಟ್. ಅದು ಇವಾಗ ಸುನೀತಿ ಹಾಗೆ ಹೇಳ್ತಾರೆ, ಇದು ಭಗವಂತನ ಇದೆ, ನಮ್ಮದೇ ಒಂದು ಕರ್ಮ ಇದು ಹಾಗೆ ಅಂತ ಆ ರೀತಿ ಸ್ವೀಕರಿಸ್ತಾರೆ ಅವರು. ಆದ್ರೆ ಧ್ರುವನಿಗೆ ಅವ್ರು ಹೇಳ್ತಾರೆ, ನೀನು ನಾರಾಯಣನ ಆಶ್ರಯಿಸು, ಇನ್ಯಾರನ್ನು ನೀನು ಆಶ್ರಯಿಸ್ಬೇಡ. ಸೊ ಎಷ್ಟು ಆಕ್ಚುಲಿ ಮೊದಲ ಗುರು ಧ್ರುವನಿಗೆ ನಾರದರು ಬರ್ತಾರೆ ಮತ್ತೆ, ಆದ್ರೆ ಮೊದಲ ಗುರು ಅವ್ರ ತಾಯಿ ಸುನೀತಿ. ಸೊ ಸುನೀತಿಗೆ ಬಹಳ ಇನ್ನ ಹೆಚ್ಚು ರಿಯಲೈಸೇಷನ್ ಇರುತ್ತೆ ಅವ್ರಿಗೆ. ಸೊ ಅವರು ಒಂದು ಆ ಕಷ್ಟಗಳು ಹೋದ್ರು ಕೂಡ ಅವರು ದೇಹದ ಭಾವನೆ ಇನ್ನ ಹೊರಗಿದ್ದಾರೆ. ಅದರ ಒಂದು ಪರಿಹಾರವನ್ನು ಕರೆಕ್ಟ್ ಆಗಿ ಅವ್ರ ಮಗನಿಗೆ ಧ್ರುವನಿಗೆ ತೊಂದರೆ ಇಲ್ಲ, ಕಾಡಿಗೆ ಹೋಗ್ಲಿ, ಇವಾಗ ಯಾರು ಬಿಡ್ತಾರೆ, ಯಾರ ಮಗ ತಂದೆ ತಾಯಿ ಮಕ್ಕಳಿಗೆ ಹತ್ರ ಹೋಗಿ ನೀವು ಇಸ್ಕಾನ್ ಜಾಯಿನ್ ಆಗಿ ನೀವು, ಇಲ್ಲಾಂದ್ರೆ ಇನ್ನು ತೀವ್ರ ತಪಸ್ಸೆ ಮಾಡಿ ಯಾರು ಕೊಡಿದ್ದಾರೆ, ಯಾವ ತಂದೆ ತಾಯಿ ತುಂಬಾ ಕಷ್ಟ, ತುಂಬಾ ರೇರ್ ಆತರ. ಆದ್ರೆ ಇಲ್ಲಿ ಸುನೀತಿ ಹಾಗಲ್ಲ, ಹೋಗ್ಲಿ ನನ್ನ ಮಗ ಹೋಗ್ಲಿ, ಅವ್ರ ಆಧ್ಯಾತ್ಮಿಕ ಪ್ರಗತಿ ಸಾಧಿಸ್ಲಿ, ಅವರು ಕೃಷ್ಣನ ತೃಪ್ತಿಪಡಿಸ್ಲಿ. ಅವರು ಆಕ್ಚುಲಿ ಕೃಷ್ಣನ ತೃಪ್ತಿಪಡಿಸ್ಬಿಟ್ರೆ ಆಯ್ತು. ಏನೋ ಒಂದ್ ಸ್ವಲ್ಪ ಆದ್ರೂ ಆಕ್ಚುಲಿ ಶ್ರೀಲ ಪ್ರಭುಪಾದರು, ಆಚಾರ್ಯರು, ಗುರುಶ್ಯ ಪರಂಪರೆಯಲ್ಲಿ ಚೈತನ್ಯ ಮಹಾಪ್ರಭು, ಸೊ ಇದ್ರಲ್ಲಿ ನಾವು ಚಳವಳಿಲಿ ಸ್ವಲ್ಪ ಆದ್ರೂ ನಾವು ಭಗವಂತನನ್ನು ತೃಪ್ತಿ ಪಡುವ ಕಾರ್ಯ ಮಾಡಿದ್ರೆ ನಮ್ಗೆ ಭಗವಂತನ ರಕ್ಷಣೆ ನಾವು ಯೋಚನೆ ಮಾಡಕ್ಕಾಗಲ್ಲ, ನಮ್ಗೆ ಎಷ್ಟು ಇದು ಸಿಗುತ್ತೆ. ಬಟ್ ಎನಿವೆ, ಆದ್ರೆ ನಾವು ಇದ್ರಲ್ಲಿ ಇಲ್ಲ ಅಂತರ, ನಾವು ಭೌತಿಕ ಇದ್ರಲ್ಲೇ ಯೋಚನೆ, ನಮ್ಮ ರೀತಿಯಲ್ಲೇ ಯೋಚನೆ ಇರ್ತೀವಿ. ನೋಡಿ ಸುನೀತಿ ಎಷ್ಟು ತುಂಬಾ ಸುನೀತಿ ಸುರುಚಿ ನೋಡ್ಬೋದು ನಾವು, ತುಂಬಾ ಡಿಫ್ರೆನ್ಸ್ ಇದೆ. ಸುರುಚಿ ತಪ್ಪಿದೆ ಇಲ್ಲಿ. ಸುರುಚಿ ಎಷ್ಟಿದ್ರು ಕೂಡ ಅವರು ಇರ್ಬೋದು, ಅವರಿಗೆ ಸ್ವಲ್ಪ ಅವರ ಒಂದು ಪೂರ್ವಜನ್ಮದ ಇನ್ನೊಂದರಲ್ಲಿ ಒಂದು ಪುಣ್ಯದಲ್ಲಿ, ಅವರ ಒಂದು ಇದು ಸ್ವಭಾವದಲ್ಲಿ ಅವರು ಆ ರಾಜನ ಫೇವರೈಟ್ ಹಾಗೆ ಆಗಿರ್ತಾರೆ. ಆದ್ರೆ ದುರುಪಯೋಗ ಮಾಡ್ಕೊಂಡು ಸಿಗುತ್ತೆ, ಒಂದು ಒಳ್ಳೆ ಇದು ನಮ್ಗೆ ಪೊಸಿಷನ್ ಸಿಗುತ್ತೆ, ಇನ್ನೊಂದು ಸಿಗುತ್ತೆ. ಆದ್ರೆ ನಾವು ದುರುಪಯೋಗ ಮಾಡ್ಕೊಂಡಾಗೆ ಅಲ್ಲಿಂದ ನಮ್ಗೆ ತೆಗೆದು ಬಿಡ್ತಾರೆ. ಸೊ ಅದು ಕೂಡ ನೋಡ್ಬೋದು ನಾವು. ಸುರುಚಿಗೆ ಆತರ ಸ್ಥಾನ ಇತ್ತು ಆತರ. ನೆಕ್ಸ್ಟ್ ಧ್ರುವ ಮಹಾರಾಜ ಕೂಡ ಅವ್ರಿಗೆ ಗೌರವ ಎಲ್ಲ ಕೊಡ್ತಾರೆ ಮತ್ತೆ ಕೂಡ ಅವರು. ಯಾಕಂದ್ರೆ ಭಗವಂತನವರು ಭಕ್ತಿ ಮಾಡಿದ್ಮೇಲೆ ಧ್ರುವ ಮಹಾರಾಜನಿಗೆ ಆ ಭಾವನೆ ಹೋಗ್ಬಿಡುತ್ತೆ, ಓ ನನ್ನ ಮಲತಾಯಿ ನನ್ನ ವೈರಿಯಾಗಿ, ನನ್ನ ಶತ್ರುವಾಗಿ ರೀತಿ ಮಾಡಿದ್ರು, ಆ ರೀತಿ ಎಲ್ಲ ಕಳ್ಕೊಂಡ್ಬಿಡ್ತಾರೆ ಅವ್ರು. ಧ್ರುವ ಮಹಾರಾಜನ್ಗೆ ಅದೆಲ್ಲ ಇಲ್ಲ. ಆಮೇಲೆ ಧ್ರುವ ಮಹಾರಾಜರು ಪರಮಹಂಸ ಸ್ಥಿತಿಯಲ್ಲಿ ಬರ್ತಾರೆ ವಾಪಸ್ ಬಂದಾಗ ಅವರು. ಸೊ ಅವ್ರಿಗೆ ಇವ್ರ ಮಲತಾಯಿನೂ ಕೂಡ ಅವರು ಅಷ್ಟು ಗೌರವದಿಂದಾನೇ ನೋಡ್ತಾರೆ ಅವ್ರು. ಆದ್ರೂ ಕೂಡ ಭಗವಂತನು ಹೇಗೆ ಹೇಳ್ತಾರಲ್ಲ, ಅರ್ಜುನ ಮತ್ತೆ ಇವರು ಇದ್ರಲ್ಲಿ ದುರ್ಯೋಧನ ಅವ್ರ ಇದ್ರಲ್ಲಿ ಅರ್ಜುನನು ಆ ಕೌರವರನ್ನು ಕ್ಷಮಿಸ್ಬೇಡ ಅಂತ, ಅರ್ಜುನನಿಗೇನು ಆ ಭಾವನೆ ಇಲ್ಲ, ಓ ಇವರು ನನಗೆ ಈ ರೀತಿ ಇಷ್ಟು ಮೋಸ ಮಾಡಿದ್ರು, ಇಷ್ಟು ವಂಚನೆ ಮಾಡಿದ್ರು ಅಂತ ಅವ್ರಿಗೆ ಭಾವನೆ ಇಲ್ಲ. ಆದರೆ ಕೃಷ್ಣನು ಅದನ್ನು ಇಲ್ಲ, ಆ ದುರ್ಯೋಧನ ಮತ್ತೆ ದುರ್ಯೋಧನ ಜೊತೆಗೆ ಯಾರು ಸೇರಿದ್ರು, ಆ ಭೀಷ್ಮ ಪಿತಾಮಹ, ಯಾರು ದ್ರೋಣ, ಎಲ್ಲರೂ ಕೂಡ ಈ ಮಹಾಭಾರತ ಯುದ್ಧದಲ್ಲಿ ಅವರು ಸಾಯ್ಬೇಕು. ಸೊ ಫೈನಲ್ ಡಿಸಿಷನ್ ಕೃಷ್ಣನಿದೆ. ಸೊ ಇಲ್ಲಿ ನಮ್ಮ ಏನಿದ್ರು ಕೂಡ
ಇದು ನಾವು ನಮ್ಮ ಈ ಸಮಯಕ್ಕೆ ನಮ್ಮ ಫಿಲಾಸಫಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನಾವು ಮಾಡ್ತಾ ಇದೀವಿ ಕೆಲಸ. ಒಬ್ರು ಸ್ವಲ್ಪ, ಇನ್ನೊಬ್ರು ಸ್ವಲ್ಪ, ಇನ್ನೊಂದು ಸ್ವಲ್ಪ ಮಟ್ಟಕ್ಕೆ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಆದ್ರೆ ಫೈನಲ್ ಕೃಷ್ಣ ಇದ್ದಾನೆ. ಸೊ ಅವನ ಡಿಸಿಷನ್ ಫೈನಲ್. ಸೊ ಎನಿವೆ ಭಕ್ತರಾದವರು ಅದು ನಾವು ಕೃಷ್ಣ ಡಿಸಿಷನ್ ಹತ್ರ ಬಂದಾಗ ಸ್ವೀಕರಿಸಬೇಕು. ಎಸ್ ಮಾತಾಜಿ, ಧನ್ಯವಾದಗಳು ತಮ್ಮ ಇನ್ಪುಟ್ಗೆ. ಶಾಂತಿ ರೂಪಿಣಿ ಮಾತಾಜಿ. ಸೊ ಇನ್ನೇನಾದ್ರು ಇನ್ಪುಟ್ ಏನಾದ್ರು ಡಿಸ್ಕಸ್ ಮಾಡ್ಬೋದು. ಎಸ್, ಉತ್ತಮ ಮಾತಾಜಿ ಹೇಳ್ತಾ ಇದ್ದಾರೆ ಯಕ್ಷ ವಿಲ್ ಕಿಲ್ ಉತ್ತಮ. ಯಕ್ಷ ಸಾರಿ ಮಾತಾಜಿ, ನಾನು ಗಂಧರ್ವ ಅಂತ ಹೇಳಿದೆ. ಎಕ್ಸ್ ತಪ್ಪು ನಾನು ಹೇಳಿದ್ದು. ಯಕ್ಷ ಒಬ್ರು, ಅವ್ರ ಹೆಸರು ಏನೋ, ಅವ್ರ ಹೆಸರು ಓಕೆ, ಅವ್ರ ಹೆಸರು ಓಕೆ. ಯಕ್ಷ ಒಬ್ರು ಬರ್ತಾರೆ. ಅವ್ರ ಮೇಲೆ ಉತ್ತಮ ಒಂದು ಸಮಯದಲ್ಲಿ ಅವರ ಅಕಾಲಿಕ. ಸೊ ಅವರು ಅನ್ಸುತ್ತೆ ಅವಾಗ ಮದ್ವೆನೂ ಆಗಿರೋದಿಲ್ಲ, ಯುವರಾಜನಾಗೇ ಇರ್ತಾನೆ ಉತ್ತಮನು. ಮತ್ತೆ ಆ ಸಮಯಕ್ಕೆ ಉತ್ತಾನಪಾದರು ಆಲ್ರೆಡಿ ಉತ್ತಾನಪಾದರು ನೋಡಿ ಮುಂದೆ ಈಗ ಒಂದು ಇದರಲ್ಲಿ ಇದ್ದಾರೆ, ಅವರು ಆತರ ಭಿನ್ನ ಒಂದು ದೃಷ್ಟಿಯಲ್ಲಿ ಇದ್ದಾರೆ. ಹಾಗಾಗಿ ಅವರು ಈ ಅನ್ಯಾಯವನ್ನು ನಿಲ್ಲಿಸ್ತಿಲ್ಲ. ಅವರು ಈ ಸಮಯದಲ್ಲಿ ಅನ್ಯಾಯ ನಿಲ್ಲಿಸ್ಬೇಕಾಗಿತ್ತು. ಅವರು ಆ ಸಮಯದಲ್ಲಿ ಧ್ರುವನಿಗೆ ಅವರ ಹೆಂಡತಿ ಕಿರಿಯ ರಾಣಿ ಹೇಳ್ತಾ ಇದ್ದನು, ಅವ್ರು ಅಲ್ಲೇ ತಿದ್ದಬೇಕಾಗಿತ್ತು. ಅವ್ರು ಇತ್ತಲ್ಲ, ಆದ್ರೆ ಮಾಡ್ಲಿಲ್ಲ. ಅವರು ಮಾಡದೇ ಇರೋದ್ರಿಂದ ಧ್ರುವ ಮಹಾರಾಜರು ಕಾಡಿಗೆ ಹೋಗ್ಬೇಕಿತ್ತು. ಏನೇನೋ ಆಗ್ಬೋದಾಗಿತ್ತಲ್ಲ ಕಾಡಿನಲ್ಲಿ. ಚಿಕ್ಕ ಮಗು, ಇವಾಗ ರಾತ್ರಿ ಹೊತ್ತಲ್ಲಿ ರಾತ್ರಿ ಹೊತ್ತು ಹುಲಿಗಳು, ಸಿಂಹಗಳು, ನರಿಗಳು, ಹೇಗೋ ಹಗಲಿನಲ್ಲಿ ಏನೋ ಹೇಳ್ಬೋದು ನಾವು, ರಾತ್ರಿ ಹೊತ್ತು ಏನ್ ಹೇಳೋದು? ಅದು ಕಾಡು, ದಟ್ಟ ಅರಣ್ಯ. ಸೊ ಮಹಾರಾಜನಿಗೆ ತುಂಬಾ ಇದಾಗುತ್ತೆ. ಆಮೇಲೆ ಅವರು ತಿದ್ದುಕೊಳ್ತಾರೆ. ಮತ್ತೆ ಎಷ್ಟು ಮಟ್ಟಿಗೆ ಅಂದ್ರೆ ಅವರು ಧ್ರುವ ಮಹಾರಾಜನು ಮತ್ತೆ ಅವರ ಒಂದು ಗೃಹಸ್ಥಾಶ್ರಮ ಪ್ರವೇಶಿಸಿ ಮತ್ತೆ ಮಹಾರಾಜನಾಗೋದಕ್ಕೆ ಕೂಡ ವೇಟ್ ಮಾಡೋದಿಲ್ಲ. ಅವ್ರು ಹೇಳ್ತಾರೆ, ಆಯ್ತು ನಾನಿನ ಆಧ್ಯಾತ್ಮಿಕ ಜೀವನಕ್ಕೆ ಹೋಗ್ತೇನೆ ಅಂತ ಅವರು ಅವ್ರ ರಾಜ್ಯವನ್ನು ಧ್ರುವನಿಗೆ ಪಟ್ಟಾಭಿಷೇಕ ಮಾಡಿ ಹೋಗ್ಬಿಡ್ತಾರೆ. ಮತ್ತೆ ಧ್ರುವ ಮಹಾರಾಜರು ಗೃಹಸ್ಥಾಶ್ರಮ ಪ್ರವೇಶಿಸ್ತಾರೆ. ಅವ್ರಿಗೆ ಎರಡು ರಾಣಿಯರು ಅನ್ಕೊಳ್ತೇನೆ. ಧ್ರುವನಿಗೆ ಮುಂದೆ ಬರುತ್ತೆ. ಉತ್ತಮನಿಗಿನ ಗೃಹಸ್ಥಾಶ್ರಮ ಪ್ರವೇಶಿಸಿರೋದಿಲ್ಲ ಅವರು. ಆ ಸಮಯದಲ್ಲಿ ಈ ಯಕ್ಷ ಯಾರೋ ಒಬ್ಬರು ಯಕ್ಷನು ಅವರನ್ನು ಕೊಲ್ಲೋದು, ಉತ್ತಮನನ್ನು ಕೊಲ್ಲೋದು. ಧನ್ಯವಾದಗಳು. ಓಕೆ, ಯಾರಿಗೆ ಇನ್ನೇನು ಇಲ್ಲ